ಎಸ್. ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಪ್ರಶ್ನೆ: ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆ ಭಕ್ತಿ. 1 ಮತ್ತು 1ರಿಂದ 6ನೇ ಅಧ್ಯಾಯಗಳು ಭಕ್ತಿ ಥ್ರೂ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಮೊದಲ 6 ಅಧ್ಯಾಯ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತದೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ನೋಡಿ, ಜ್ಞಾನವು ಯಾವುದು? ಜ್ಞಾನದ ಒದಗಿಸುವುದು ಈ ಭೌತಿಕ ಪ್ರಪಂಚದಿಂದ ನಮ್ಮನ್ನು ಅಲ್ಲಿಂದ ತೆಗೆಯುವಂಥದ್ದು, ಹೊರಗೆ ತೆಗೆಯುವಂಥದ್ದು. ಅಗತ್ಯವಾದ ತಾತ್ವಿಕ ಜ್ಞಾನ, ಅಗತ್ಯವಾದ ಜ್ಞಾನ. ಹೇಗೆ ಅದನ್ನು ಆ ಜ್ಞಾನದಿಂದ ನಾವು ಕೃಷ್ಣನ ಪಡೆಯುವುದು ಅದನ್ನು ತಿಳಿಸ್ತದೆ, ವಿನ ಅಹಂಕಾರದಿಂದ ಬರುವಂಥದ್ದಲ್ಲ. ಮಾಯದಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನ ಅದರ ಬಳಕೆಯನ್ನು ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗ್ತದೆ. ಯಾವಾಗಲೂ ಜ್ಞಾನ ಆಗಲಿ ಕರ್ಮ ಆಗಲಿ ಆ ಭಕ್ತಿಯ ಥ್ರೂ ಅದು ಇದು ಮಾಡಿದರೆ ಅದು ಒಂದು ಭಾಗವಾಗ್ತದೆ. ಇಲ್ಲದಿದ್ರೆ ಅದಕ್ಕೆ ಯಾವುದು ವ್ಯಾಲ್ಯೂ ಇಲ್ಲ. ಚೇತನಬಾಬು ಹೇಳ್ತಾರೆ, ಕರ್ಮಕಾಂಡ ಜ್ಞಾನಕಾಂಡ ಕೇವಲ ವಿಷಯ ಬಾಂಡ. ಕೇವಲ ವಿಷಯ ಬಾಂಡ ಅಂದ್ರೆ ಪಾಟ್ ಆಫ್ ಪಾಯ್ಸನ್ಸ್. ಒಂದು ಮಡಿಕೆಯಲ್ಲಿ ಆ ವಿಷ. ಖಾಲಿ ಕರ್ಮ ಮತ್ತೆ ಜ್ಞಾನ ಇದ್ರೆ ಅದು ಆ ಮಡಿಕೆಯಲ್ಲಿ ವಿಷ ಇದ್ದಾಗೆ. ಆದರೆ ಕರ್ಮ ಮತ್ತೆ ಜ್ಞಾನಕ್ಕೆ ಕೃಷ್ಣ ಸೇರಿಸುವಾಗ ಅದು ಅಮೃತ ಆಗ್ತದೆ, ಇಲ್ಲದ್ರೆ ಅದು ವಿಷ. ಓಕೆ, ಈಗ ಪ್ರಶ್ನೆ ಯಾರು? ಅರ್ಜುನನ ಪ್ರಶ್ನೆ ಮತ್ತೆ ಕೃಷ್ಣನ ಉತ್ತರ. ಪ್ರಕೃತಿ ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಹೇಳ್ತಾನೆ ಭೌತಿಕ ಪ್ರಕೃತಿ. ಅದು ನಿಮಗೆಲ್ಲರಿಗೂ ಗೊತ್ತುಂಟು. ಪುರುಷ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಪುರುಷ ಅಂದ್ರೆ ಭೋಕ್ತ. 5ನೇ ಅಧ್ಯಾಯದಲ್ಲಿ ಉಂಟು, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ. ಭೋಕ್ತಾರ, ಎಂಜಾಯರ್ ನಾನು, ಕೃಷ್ಣ ಹೇಳ್ತಾನೆ. ಆದ್ರೆ ನಾವು ಈಗ ನಮ್ದು ಪ್ರಾಬ್ಲಮ್ ಎಂತಂದ್ರೆ, ಕಲಿಯುಗದಲ್ಲಿ ಜನರೆಲ್ಲರೂ 99% ಜನರು ನಾನು ಎಂಜಾಯರ್, ಎಲ್ಲವೂ ನನ್ನದು, ಈ ಜಾಗವು ನನ್ನದು, ನನ್ನ ಹಣದಿಂದ ನಾನು ತೆಗ್ದದ್ದು. ಆಚಾರ್ಯ ಹೇಳ್ತಾರೆ, ಈ ಜಾಗವು ನಿನ್ನದು ಅಂತ ಹೇಳ್ತೀಯಲ್ಲ, ಈಗ ಒಂದು ಭೂಕಂಪ ಬಂದ್ರೆ ನಿನ್ನ ಜಾಗ ಕೂಡ ಏನಿಲ್ಲ, ನನ್ನ ಬಿಲ್ಡಿಂಗ್ ಕೂಡ ಎಲ್ಲ ಕೊಲ್ಯಾಪ್ಸ್ ಆಗ್ಬೋದು. ಆದ್ರೆ ನಮ್ಗೆ ಎಂತಂದ್ರೆ ಕೃಷ್ಣನ ಆಸೆಯನ್ನು ನಾವು ತಗೊಂಡು ನಾವು ನಮ್ಮದಂತ ಹೇಳುದು. ಇದು ಅಹಂಕಾರ. ಆಕ್ಚುಲಿ ಭೋಕ್ತಾರ ಕೃಷ್ಣ, ಎಂಜಾಯರ್ ಕೃಷ್ಣ. ನಾವು ಪ್ರಕೃತಿ ಅಂದ್ರೆ ಕೃಷ್ಣನ ಎಂಜಾಯ್ಮೆಂಟ್ ನಾವು ಪಾರ್ಟಿಸಿಪೇಟ್ ಆಗ್ಬೇಕು. ಕೃಷ್ಣ ಪುರುಷ, ನಾವು ಪ್ರಕೃತಿ. ಆದರೆ ಈಗ ಕೆಲವರು ಹೇಳ್ಬೋದು, ಅದು ಹೇಗೆ ನಾನು ಪುರುಷ, ಕೃಷ್ಣ ಹೇಗೆ ಪುರುಷ, ನಾನು ಪುರುಷ, ನಾನು ಪ್ರಕೃತಿ ಅಲ್ಲ. ಅದು ನಿನ್ನ ದೇಹದ ಭಾವನೆ. ದೇಹದ ಭಾವನೆಯಲ್ಲಿ ನೀನು ಪುರುಷ, ಸ್ತ್ರೀ, ಬ್ರಾಹ್ಮಣ, ಕ್ಷತ್ರಿಯ, ನಾನು ಅಮೇರಿಕನ್, ನಾನು ಭಾರತೀಯ, ಇದೆಲ್ಲ ನಿನ್ನ ದೇಹದ ಭಾವನೆ. ನೀನ್ ದೇಹದಲ್ಲಿ ಇದ್ದಿ. ಆತ್ಮದ ಭಾವನೆಯಲ್ಲಿ ಪುರುಷ ಒಬ್ಬನೇ. ಪುರುಷ ಅಂದ್ರೆ ಎಂಜಾಯ್ ಮಾಡುವವ. ಪುರುಷ ಕೃಷ್ಣ, ನೀನು ಪ್ರಕೃತಿ, ನೀನು ಕೃಷ್ಣನ ಆ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಆಧ್ಯಾತ್ಮಿಕ ಲೋಕದಲ್ಲಿ ಹೇಗಂದ್ರೆ ಕೃಷ್ಣ ಸೆಂಟರ್ ಅಲ್ಲಿ ನಾವೆಲ್ಲ ಕೃಷ್ಣನಿಗೆ ಎಂತ ಹೇಳೋದು, ಅವನ ಒಂದು ಖುಷಿಯಲ್ಲಿ ನಾವು ಭಾಗಿಯಾಗ್ಲಿಕ್ಕೆ. ಆದ್ರೆ ನಾವು ಅಲ್ಲಿ ಎಂತ ಮಾಡಿದೆವು, ಕೃಷ್ಣ ಯಾಕೆ ಸೆಂಟರ್ ಬರಬೇಕು, ನಾನ್ ಸೆಂಟರ್ ಬರಬೇಕು. ಕೃಷ್ಣ ನಮ್ಮನ್ನು ಅಲ್ಲಿ ನಮ್ಮನ್ನು ಓಡಿಸಿದ ಅಲ್ಲಿಂದ. ಇಲ್ಲಿ ನಾನೇ ನಿಮ್ಗೆ ಅದಕ್ಕೆ ನಾವು ಭೌತಿಕ ಲೋಕ ಬಂದದ್ದು. ಇಲ್ಲಿ ಬಂದು ಕೂಡ ನಮ್ಗೆ ಅದೇ, ನಾನು ನಾವು ಭೋಗ್ತಾರಲ್ಲ, ಕೃಷ್ಣ ಭೋಗ್ತಾರ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಮತ್ತೆ 3ನೇದು ಕ್ಷೇತ್ರ ಅಂದ್ರೆ
ಶರೀರಂ. ಈಗ ನೋಡಿ 99% ಜನರು ನಾನು ದಪ್ಪ ಇದ್ದೇನೆ, ನಾನು ತೆಳ್ಳಗಿದ್ದೇನೆ, ನಾನು ಸುಂದರ ಇದ್ದೇನೆ, ನಾನು ಹಾಗೆ, ನಾನು ಹೀಗೆ, ಇದೆಲ್ಲ ನಾವು ದೇಹದ ಭಾವನೆ. ಶರೀರಂ ಕ್ಷೇತ್ರ ಅಂದ್ರೆ ನಮ್ಮ ದೇಹ, ನಾವು ದೇಹದ ಭಾವನೆಯಲ್ಲಿದ್ದೇವೆ. ನಾವು ದೇಹದಿಂದ ನಾನು ದೇಹ ಅಲ್ಲ, ನಾನು ಆತ್ಮ ಬರುವಾಗ ಇದು ಯಾವುದು ಬರುವುದಿಲ್ಲ, ಪುರುಷ ಸ್ತ್ರೀ ಯಾವುದು ಬರುವುದಿಲ್ಲ. ಹಾಗಾಗಿ ಕ್ಷೇತ್ರ ಅಂದ್ರೆ ಶರೀರ, ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದು ನಮಗೆ ತಿಳಿಬೇಕು. ಹಾಗಾಗಿ ಹೇಳೋದು ನೋಡಿ, ಇದು ಜ್ಞಾನದ ಅಧ್ಯಾಯ. ಸ್ವಲ್ಪ ನಿಮ್ಗೆ ಗ್ರಹಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಾದ್ರೆ ಇದು ಹೀಗೆ. ಸತ್ಯ ಯಾವಾಗಲೂ ಕೈ, ಸತ್ಯ ಅಂದ್ರೆ ಸ್ವಲ್ಪ ನಿಮ್ಗೆ ಅದು ಕೈ ಇರ್ತದೆ, ಆದ್ರೆ ಸತ್ಯವೇ. ಮತ್ತೆ 4ನೇದು ಕ್ಷೇತ್ರಜ್ಞ. ಅರ್ಜುನ ಹೇಳ್ತಾನೆ ಕ್ಷೇತ್ರಜ್ಞ ಯಾರು? ಕೃಷ್ಣ ಹೇಳ್ತಾನೆ ಆತ್ಮನು ತನ್ನ ದೇಹದ ವೀಕ್ಷಕ. ನಮ್ಮ ದೇಹದೊಳಗೆ ಆತ್ಮ ಇದ್ದಾನೆ, ನಮ್ಮ ದೇಹವನ್ನು ವೀಕ್ಷಣೆ ಮಾಡ್ತಾನೆ. ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಪರಮಾತ್ಮ ಎಲ್ಲ ದೇಹದಲ್ಲಿ ಇದ್ದಾನೆ, ಆತ್ಮ ಕೂಡ ಇದ್ದಾನೆ, ಪರಮಾತ್ಮ. ಅದು ಆತ್ಮ ನಮ್ಮ ದೇಹ ಮಾತ್ರ ನೋಡುವಂತ, ಪರಮಾತ್ಮ ಎಲ್ಲ ದೇಹ ನೋಡುವಂತ. ಇದಕ್ಕೆ ಒಂದು ಶ್ಲೋಕ ಉಂಟು, ನಿತ್ಯೋ ನಿತ್ಯಾನ ಚೇತನಾನ ಏಕೋ ಹಿ ಭವನ ವಿದದಾತಿ ಕಾಮನ್. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದರೆ ನಮ್ಗೆ ಮತ್ತೆ ಕೃಷ್ಣನಿಗೆ ಇರುವ ವ್ಯತ್ಯಾಸ ಅಂತಂದ್ರೆ, ಏಕೋ ಹಿ ಭವನ ವಿದದಾತಿ ಕಾಮನ್. ಅವ ಎಲ್ಲವನ್ನು ನೋಡುವಂತವ, ನಾವು ನಮ್ಮ ದೇಹವನ್ನು ಮಾತ್ರ ನೋಡುವ, ಅದು ಕೃಷ್ಣ ಎಲ್ಲ ದೇಹವನ್ನು ನೋಡುವವ. ಇದಕ್ಕೆ ಹೇಳುವುದು ಕ್ಷೇತ್ರಜ್ಞ. ಜ್ಞಾನ ನೋಡಿ, ಇಲ್ಲಿ ಬರ್ತದೆ ಜ್ಞಾನ. ಈಗ ನಾವು ಶಾಲಾ ಕಾಲೇಜಲ್ಲಿ ಕಲ್ತಿದ್ದೇವೆ, ಇದು ಜ್ಞಾನ ಅಲ್ಲ, ಇದು ಕಲೆ. ಜ್ಞಾನ ಅಂದ್ರೆ ಅಂತ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದು. ಕ್ಷೇತ್ರ ಅಂದ್ರೆ ದೇಹ, ನಮ್ಮ ದೇಹ, ಆತ್ಮ, ಪರಮಾತ್ಮ, ಇದನ್ನು ಯಾರು ಅರ್ಥ ಮಾಡಿಕೊಳ್ತಾನೆ ಅದೇ ಜ್ಞಾನ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದೇ ಜ್ಞಾನ. ಜ್ಞೇಯಂ ಜ್ಞಾನದ ಗುರಿ, ಜ್ಞಾನದ ಗುರಿ ಪರಮಾತ್ಮ. ಎಸ್ ನೋಡಿ, ಇದು ಶ್ಲೋಕದಲ್ಲಿ ಬರ್ತದೆ, ಆದ್ರೆ ನಿಮ್ಗೆ ನಾನು ಟೇಬಲ್ ಹಾಕಿ ಕೊಟ್ಟಿದ್ದೇನೆ. ಈಗ ಅದೇ ಶ್ಲೋಕದಲ್ಲಿ ಕೃಷ್ಣ ಹೇಳುದು, ಅರ್ಜುನ ಕೇಳುದು. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ನಿಮಗೆ ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ಓಕೆ. ಕ್ಷೇತ್ರಜ್ಞಾಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರತವಂಶದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರ ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದು ನನ್ನ ಅಭಿಪ್ರಾಯ. ನೋಡಿ, ಕೃಷ್ಣ ಪರಮಾತ್ಮನಾಗಿ ಎಲ್ಲ ದೇಹದಲ್ಲಿ ಇದ್ದಾನೆ, ಆತ್ಮ ಕೂಡ ಇದ್ದೇ, ಪರಮಾತ್ಮ ಕೂಡ. ಇದನ್ನು ತಿಳಿಯುವುದೇ ನಿಜವಾದ ಜ್ಞಾನ. ಓಕೆ, ಈಗ ನಿಮಗೆ ಇದು ಉದಾಹರಣೆ. ಇದು ಕ್ಷೇತ್ರ, ಜಾಗ ನೀವು ನೋಡ್ತಾ ಇದ್ದೀರಿ. ಎಸ್, ಇವ ಈ ಜಾಗವನ್ನು ನೋಡ್ತಾ ಇದ್ದಾನೆ, ಅವನ ಜಾಗ ಕ್ಷೇತ್ರಜ್ಞ. ಅವನ ಈ ಕಾಂಪೌಂಡ್ ಅಲ್ಲಿ ಬೇಲಿ ಹಾಕಿದ್ದಾರೆ, ಅದನ್ನು ಅವನು ನೋಡ್ತಾ ಇದ್ದಾನೆ. ಇಲ್ಲಿ ನೀವು ಕಾಣ್ತೀರಿ ಪರಮಾತ್ಮ ಎಲ್ಲಾ ಜಾಗಗಳ ವೀಕ್ಷಕ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಇವನ ಜಾಗವನ್ನು ಮಾತ್ರ ವೀಕ್ಷಣೆ ಮಾಡೋದು, ಪರಮಾತ್ಮ ಎಲ್ಲಾ ಜಾಗವನ್ನು ವೀಕ್ಷಣೆ ಮಾಡ್ತಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ನೋಡಿ, ಈ ಕ್ಷೇತ್ರ ಮತ್ತು ಕ್ಷೇತ್ರ ಜ್ಞಾನವನ್ನು ಎಲ್ಲಾ ಋಷಿಗಳು ಬೇರೆ ಬೇರೆ ವೈದಿಕ ಬರಹದಲ್ಲಿ ವರ್ಣಿಸಿದ್ದಾರೆ. ಮತ್ತೆ ಅದಕ್ಕೆ ವೇದಾಂತ ಸೂತ್ರ. ಈಗ ಎಂತಂದ್ರೆ, ಒಂದು ಯಾವುದಾದ್ರೂ ಒಂದು ಭಾಷೆ ಬರಿಬೇಕಿದ್ರೆ ಅದಕ್ಕೆ ಒಂದು ಸೂತ್ರ ಬರಿಬೇಕು. ಆ ಒಟ್ಟು ಬರೆಯುವುದಲ್ಲ. ಈಗ ಅವರೆಲ್ಲ ಹೇಳ್ತಾರೆ, ಹೆಚ್ಚಿನ ಈ ನಾಸ್ತಿಕರು ಅಂದ್ರೆ 4 ರೀತಿಯ ಜನರು ಯಾರು ಕೃಷ್ಣನಲ್ಲಿ ಬರುವುದಿಲ್ಲ. ಕೃಷ್ಣ ಹೇಳಿದ್ದಾನೆ, ನಮಾಂ ದುಷ್ಕೃತ ಮೂಢ
ಪ್ರಪದ್ಯಂತೆ ನರಾಧಮ ಮಾಯಾ ಅಪರಿತ ಜ್ಞಾನ ಆಸುರಿಭಾವ ಆಶ್ರಯ. ಅಂದ್ರೆ ಫಸ್ಟ್ ಇದು ಮೂಢ ಇರೋ ನರಾಧಮ ಮತ್ತೆ ಇವ ಮೂಢ ನರಾಧಮ ಮತ್ತೆ ನಾಸ್ತಿಕರು ಮತ್ತೆ ಮಾಯಾಪರಿತ ಜ್ಞಾನ, ನಾಸ್ತಿಕರು ಮತ್ತೆ ರಾಕ್ಷಸ ಸ್ವಭಾವ, ಇವರು 4 ಮಂದಿ ಬರುವುದಿಲ್ಲ. ಅವ್ರು ಹೇಳುದು ಎಂತ ಅಂದ್ರೆ ಇದು ಶಾಸ್ತ್ರ ಏನು ಬೋಗಸ್, ಅದು ಬೋಗಸ್ ಅಲ್ಲಪ್ಪ. ಈ ಹೇಳುವವರಿಗೆ ಅವರಿಗೆ ಅಂದ್ರೆ ಅವ್ರು 4 ವರ್ಗಕ್ಕೆ ಸೇರ್ತಾರೆ. ಇದು ಹೇಗಿತ್ತಂದ್ರೆ ನೋಡಿ, ಈ ಒಂದು ಭಾಷೆ ಬರುವುದಾದ್ರೆ ಅದಕ್ಕೆ ಸೂತ್ರ ಬರಿಬೇಕು, ಹುಟ್ಟು ಹೇಳುದಲ್ಲ. ಸೂತ್ರ ಬರೆದ ಮೇಲೆ ಅವ ಹೇಗಂದ್ರೆ, ಈಗ ಒಂದು ಆಚಾರ್ಯ ಹೇಳ್ತಾರೆ ಎಂತಂದ್ರೆ, ಈಗ ಈ ವಿಜ್ಞಾನಿಗಳೆಲ್ಲ ಬರೀತಾರಲ್ಲ, ಅದನ್ನು ಹೇಗೆ ಅಂದ್ರೆ ಅಹೋರೂಪಂ ಅಹೋಧ್ವನಿ. ಅಹೋರೂಪಂ ಅಹೋಧ್ವನಿ ಅಂದ್ರೆ ಕತ್ತೆ ಹೇಳುದಂತೆ ಇದಕ್ಕೆ, ಒಂಟೆಗೆ, ಒಂಟೆ ನಿಂದು ರೂಪ ಎಂತ ರೂಪ, ಹೋ ರೂಪ, ಅದು ಹೊಗಳುದು ಒಂಟೆಯನ್ನು. ಆಗ ಒಂಟೆ ಖುಷಿ ಆಗ್ತದೆ. ಒಂಟೆ ಹೇಳುದು ಕತ್ತೆಗೆ ನಿನ್ನ ಧ್ವನಿ ಅಂತ, ಹೋ ಧ್ವನಿ. ಆಕ್ಚುಲಿ ಒಂಟೆ ಕತ್ತೆ ಧ್ವನಿ ಸರಿ ಇಲ್ಲ, ಆದ್ರೆ ಇದು ಅದನ್ನು ಹೊಗಳುದು, ಅದು ಇದನ್ನು ಹೊಗಳುದು. ಹಾಗೆ ಈಗದ ಪ್ರೆಸೆಂಟ್ ಈ ವಿಜ್ಞಾನಿಗಳೆಲ್ಲ ಅದೇ ಹೋ ರೂಪಂ ಅಹೋ ಧ್ವನಿ, ಒಬ್ಬರು ಇನ್ನೊಬ್ಬರನ್ನು ಹೊಗಳುದು. ಆ ತರ ಅಲ್ಲ ಈ ವೇದಾಂತ ಸೂತ್ರ, ಆ ತರ ಅಲ್ಲ. ವೇದಾಂತ ಸೂತ್ರದಲ್ಲಿ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ವೇದವ್ಯಾಸರು ಇದನ್ನು ವೇದಾಂತ ಸೂತ್ರವನ್ನು ಬರೆದಿದ್ದಾರೆ. ಬರೆದ ಮೇಲೆ ಎಲ್ಲ ಪರಮಹಂಸರು ಅಂದ್ರೆ ಸನ್ಯಾಸಿಯಲ್ಲಿ ಉನ್ನತ ಮಟ್ಟದವರು, ವೈಷ್ಣವರು, ಎಲ್ಲ ಬ್ರಾಹ್ಮಣರ ಹುಟ್ಟಿನಲ್ಲೆಲ್ಲ ಅಂದ್ರೆ ಈ ಕೃಷ್ಣನ ವಿಷಯ ಅರ್ಥ ಮಾಡಿದಲ್ಲಿ ಬ್ರಾಹ್ಮಣರು. ಹಾಗಾಗಿ ಇವರೆಲ್ಲ ಸೇರ್ತಾರೆ, ಮತ್ತೆ ಇವರು ಅದನ್ನು ಹೇಳಬೇಕು, ಮತ್ತೆ ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ, ಮತ್ತೆ ಅದನ್ನು ಇವರಲ್ಲಿ ಎಂತ ಹೇಳುದು, ಇವರು ಬರೆದುದನ್ನು ಅವರಿಗೆ ವಿವರ ಹೇಳಬೇಕು, ಮತ್ತೆ ಅದು ಪಾಸ್ ಆಗುದು, ಮತ್ತೆ ಅವರೆಲ್ಲರೂ ಓಕೆ ನಮ್ಗೆ ಸಮ್ಮತಿ ಅಂತ, ಈ ರೀತಿ ಒಟ್ಟು ಹೇಳುದಲ್ಲ. ಆದ್ರೆ ಈಗ ಎಂತಾಗಿದೆ, ಪ್ರಸ್ತುತ ಕಲಿಯುಗದಲ್ಲಿ ಎಲ್ಲರೂ ಬರೆಯುವುದು, ಆಚಾರ್ಯ ಹೇಳ್ತಾರೆ ಎಲ್ಲರೂ ಬರೆಯುವುದು, ಯಾವುದೇ ಇರಲಿ ನಿಮ್ದು ಬೇರೆ ಕೃಷ್ಣ ಎಂತ ಹೇಳುದು, ಈ ಶಾಸ್ತ್ರ ಕೂಡ ಕೆಲವರು ಬರೀಲಿಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ಹೇಳುದು ಅವರಿಗೆ ಆತ್ಮ ಸಾಕ್ಷಾತ್ಕಾರ ಇಲ್ಲ, ಮತ್ತೆ ಸರಿಯಾದ ಕೃಷ್ಣನ ಮೇಲೆ ಅವರಿಗೆ ಎಂತ ಹೇಳುದು ಪ್ರೀತಿ ಅನ್ನೋದಿಲ್ಲ. ಹಾಗಾಗಿ ಒಟ್ಟು ಅವರು ಕೃಷ್ಣನ ದೂರಿ ಕೂಡ ಬರೀತಾರೆ. ಮತ್ತೆ ಈ ವಿಜ್ಞಾನಿಗಳು ಆ ಕೃಷ್ಣ ಅಲ್ಲದೆ ಬೇರೆ ವಿಷಯ ಬರೀತಾರೆ. ಅದು ಎಲ್ಲ ಈ ರೀತಿ, ಅದರಲ್ಲಿ ಏನು ವ್ಯಾಲ್ಯೂ ಇಲ್ಲ. ಆದ್ರೆ ಇದರಲ್ಲಿ ಇದು ಅಂತಂದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಬರೀತಾರೆ. ಮತ್ತೆ ಶಾಸ್ತ್ರದಲ್ಲಿ ಹೇಗಂದ್ರೆ ಎಲ್ಲೂ ಚೇಂಜಸ್ ಇರುವುದಿಲ್ಲ. ಈಗ ನೋಡಿ ಹೇಗಂದ್ರೆ ಪ್ರಭುಪಾದ ಎಂತ ಹೇಳಿದ್ದಾರೆ, ಅದು ಮಧ್ವಾಚಾರ್ಯ ಅಂತ ಹೇಳಿದ್ದಾರೆ ಸೇಮ್ ಇರ್ತದೆ, ಮತ್ತೆ ನಾರದಮುನಿ ಅಂತ ಹೇಳಿದ್ದಾರೆ ಸೇಮ್ ಇರ್ತದೆ, ವೇದವ್ಯಾಸರು ಅಂತ ಹೇಳಿದ್ದಾರೆ ಸೇಮ್ ಇರ್ತದೆ, ಬ್ರಹ್ಮ ಅಂತ ಹೇಳಿದ್ದಾರೆ ಸೇಮ್ ಇರ್ತದೆ, ಏನು ಡಿಫ್ರೆನ್ಸ್ ಇರುವುದಿಲ್ಲ. ಆದ್ರೆ ಈ ಪ್ರಸ್ತುತ ಕಲಿಯುಗದಲ್ಲಿ ಜನರು ಎಂತ ಬರೀತಾರೆ, ಒಬ್ಬ ಬರ್ತದೆ ಇನ್ನೊಂದಕ್ಕೆ ಅದು ಡಿಫ್ರೆನ್ಸ್ ಇರ್ತದೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಹಾಗಾಗಿ ಆಚಾರ್ಯ ಹೇಳ್ತಾರೆ ಗುರು ಸಾಧು ಶಾಸ್ತ್ರ, ಈ ಗುರು ಸಾಧು ಶಾಸ್ತ್ರ ಸೇಮ್ ಲೈನ್ ಅಲ್ಲಿ ಇರ್ಬೇಕಂತೆ. ಅಂದ್ರೆ ಗುರು ಶಾಸ್ತ್ರದಲ್ಲಿ ಹೇಗುಂಟು ಹಾಗೆ ಹೇಳುದು, ಸಾಧುಗಳು ಹೇಗೆ ಹೇಳಿದಾನೆ ಹಾಗೆ ಹೇಳುದು, ಏನು ಅಲ್ಲಿ ಚೇಂಜಸ್ ಇರುವುದಿಲ್ಲ. ಅದಕ್ಕೆ ಹೇಳುದು ಅಸೆಂಡಿಂಗ್ ಆರ್ಡರ್, ಸಾರಿ ಅದಕ್ಕೆ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳುದು. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಅವರು ಹೇಗೆ ಹೇಳಿದ್ದಾರೆ ಹಾಗೆ, ಅದರಲ್ಲಿ ಚೇಂಜ್ ಇರುವುದು. ಆದ್ರೆ ಪ್ರಸ್ತುತ ಈ ಮಾಡರ್ನ್ ಸೈನ್ಸ್ ಅವರದು ಅಸೆಂಡಿಂಗ್ ಆರ್ಡರ್ ಚೇಂಜ್ ಆಗ್ತಾ ಇರ್ತದೆ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ಇದನ್ನು ಕ್ಷೇತ್ರ ಮತ್ತು ಚೇತನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸಾರಿ ನೋಡಿ, ಈಗ ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಈ 5 ಪಾಯಿಂಟ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡಿದರೆ ನಮಗೆ ಸಾಧಾರಣ ಕೃಷ್ಣ ಪ್ರಜ್ಞೆಯ ಒಂದು ಸ್ವಲ್ಪ ಜ್ಞಾನ ಸಿಗ್ಬಹುದು. ಯಾಕಂದ್ರೆ ಕೃಷ್ಣ ಮಧ್ಯ ಹೋಗ್ಲಿಕ್ಕೆ ನಮಗೆ ಅದು ಅನುಕೂಲ ಮಾಡ್ತದೆ. ಇದನ್ನು ನಿಮ್ಗೆ ನಾನು ಹೇಳ್ತಾ ಇದ್ದೇನೆ. ಈಗ ಫಸ್ಟ್ ಇದು ಅನ್ನಮಯ ಕೋಶ, ಸೆಕೆಂಡ್ ಇದು ಪ್ರಾಣಮಯ ಕೋಶ, ಮೂರನೇದು ಜ್ಞಾನಮಯ ಕೋಶ, ನಾಲ್ಕನೇದು ವಿಜ್ಞಾನಮಯ ಕೋಶ, ಐದನೇದು ಆನಂದಮಯ ಕೋಶ. ಈಗ ನಮ್ಮ ಆಚಾರ್ಯರು ಎಂತ ಹೇಳ್ತಾರೆ ಅಂದ್ರೆ, ಕಲಿಯುಗದಲ್ಲಿ ಹೆಚ್ಚಿನವರು 90% ಜನರು ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶದಲ್ಲಿದ್ದಾರೆ.
ಮತ್ತೆ ಒಂದು 10% ಜನರು ಈ ಜ್ಞಾನಮಯ ಕೋಶದಲ್ಲಿದ್ದಾರೆ. ಈಗ ಅನ್ನಮಯ ಕೋಶ ಎಂತ ಅಂದ್ರೆ ಇದಕ್ಕೆ ನಮ್ಮ ಆಚಾರ್ಯ ಹೇಳ್ತಾರೆ ತಮೋ ಗುಣ, ಗುಣವನ್ನು ಕೂಡ ಸೇರಿಸ್ತಾರೆ ತಮೋ ಗುಣ. ಅನ್ನಮಯ ಕೋಶ ಅಂದ್ರೆ ಈಗ ಒಬ್ಬನಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು 3 ಹೊತ್ತು, ಮತ್ತೆ ಎಲ್ಲಿ ಬೇಕಾದ್ರೂ ಮಲಗ್ತಾನೆ, ಪ್ರಾಣಿಯಾಗಿ. ಪ್ರಾಣಿಗಳು ಕೂಡ ಹಾಗೆ, ಅವರಿಗೆ ಒಂದು ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತೆ ಅವರಿಗೆ ಬೇರೆ ಯಾವುದು ಯೋಚನೆ ಇಲ್ಲ. ಇದಕ್ಕೆ ಹೇಳುದು ಅನ್ನಮಯ ಕೋಶ. ಹೆಚ್ಚಿನವರು ಈ ಕೆಟಗರಿ ಸೇರಿದವರು ಇದ್ದಾರೆ ಕಲಿಯುಗದಲ್ಲಿ. ಸೆಕೆಂಡ್ ಪ್ರಾಣಮಯ ಕೋಶ. ತುಂಬಾ ಮಂದಿ ಈ ಲೆವೆಲ್ಗೆ ಬರುವವರು ಇದ್ದಾರೆ. ಇದಕ್ಕೆ ರಜೋಗುಣ ಅಂತ ಹೆಸರು. ಆಚಾರ್ಯ ಇದಕ್ಕೆ ರಜೋಗುಣ ಹೇಳ್ತಾರೆ. ಪ್ರಾಣ ಅಂದ್ರೆ ಅವ ಒಳ್ಳೆ ಕಲಿತಾನೆ, ಕಲಿತ ಮೇಲೆ ಅವನಿಗೆ ಒಂದು ಒಳ್ಳೆ ಕೆಲಸ ಸಿಗ್ತದೆ, ಕೆಲಸ ಸಿಕ್ಕಿದ ಕೂಡ ಅವ ಮದುವೆ ಆಗ್ತಾನೆ, ಮದುವೆ ಆದ ಕೂಡ ಒಂದು ಒಳ್ಳೆ ಮನೆ ಕಟ್ತಾನೆ, ಮತ್ತೆ ಈ ಕಲಿಯುಗದ ಜನರೆಲ್ಲ ಅವನಿಗೆ ಕ್ಲಾಪ್ ಹೊಡಿತಾರೆ, ಎಸ್ ಅವ ಆಗ್ಬೋದು ಅಂತ, ಒಳ್ಳೆ ಜನ ಅಂತ ಕ್ಲಾಪ್ ಹೊಡಿತಾರೆ. ಇದಕ್ಕೆ ಹೇಳುದು ಪ್ರಾಣಮಯ ಕೋಶ. ಅಂದ್ರೆ ಅವ ಒಳ್ಳೆ ಕಲ್ತಿದ್ದಾನೆ, ಒಳ್ಳೆ ಕೆಲಸ ಸಿಕ್ಕಿದೆ, ಮದುವೆ ಆಗಿದೆ, ಮನೆ ಕಟ್ಟಿದ್ದಾನೆ, ಕುಟುಂಬವನ್ನು ಒಳ್ಳೆ ನೋಡ್ತಾ ಇದ್ದಾನೆ, ಮತ್ತೆ ಅವನ ಸೊಸೈಟಿಯನ್ನು ಒಳ್ಳೆದಾಗಿ ಎದುರಿದ್ದಾನೆ. ಆದ್ರೆ ಇದು ಪ್ರಾಣಮಯ ಕೋಶ. ಸೆಕೆಂಡ್ ಇದು ರಜೋಗುಣ. ಮೂರನೇದು ಬರುವುದು ಜ್ಞಾನಮಯ ಕೋಶ, ಮನೋಮಯ ಕೋಶ. ಇದಕ್ಕೆ ಹೇಗಂದ್ರೆ ನಮ್ಮ ಆಚಾರ್ಯ ಹೇಳ್ತಾರೆ ಸತ್ವಗುಣ ಅಂತ ಹೇಳ್ತಾರೆ. ಇದಕ್ಕೆ ಆಚಾರ್ಯ ಉದಾಹರಣೆ ಕೊಡ್ತಾರೆ, ಈ ಕವಿಗಳು, ವಿಜ್ಞಾನಿಗಳು ಇವರೆಲ್ಲ ಸತ್ವಗುಣದಲ್ಲಿ ಇದ್ದಾರೆ. ಹೇಗಂದ್ರೆ ಸತ್ವಗುಣದಲ್ಲಿ ಅವ, ರಜೋಗುಣ ಅಂದ್ರೆ ಅವ ಕೆಲಸ 3 ಕೆಲಸ, ಮನಿ ಸ್ವೀಟರ್ ದನ್ ಹನಿ, ಅದರಿಂದ ಓಡಾಡ್ತಾರೆ. ಆದ್ರೆ ಇವಾಗೆಲ್ಲ ಇವ ತುಂಬಾ ಪೀಸ್ಫುಲ್ ಆಗಿರ್ತಾನೆ, ಸತ್ವಗುಣದಲ್ಲಿ ಇರ್ತಾನೆ. ಮತ್ತೆ ಓದುವುದು ಅವನಿಗೆ ಹವ್ಯಾಸ ಇರ್ತದೆ, ಒಳ್ಳೆ ಈ ಮ್ಯೂಸಿಕ್ ಕೇಳೋದು, ಈ ರೀತಿ ಎಲ್ಲ ಇರ್ತದೆ. ಇದಕ್ಕೆ ಸತ್ವಗುಣ ಅಂತ ಹೆಸರು. ನೆಕ್ಸ್ಟ್ ಬರುವಂತದ್ದು ವಿಜ್ಞಾನಮಯ ಕೋಶ. ಅಂದ್ರೆ ಇಲ್ಲಿ ಅವನಿಗೆ ಜ್ಞಾನ ಸಿಕ್ಕಿದ್ರೆ ಮತ್ತೆ ಅದು ವಿಜ್ಞಾನದ ಕನ್ವರ್ಟ್ ಆಗ್ತದೆ. ವಿಜ್ಞಾನ ಅಂದ್ರೆ ಅವನಿಗೆ ಅವ ಡಿಫ್ರೆನ್ಸ್ ಮಾಡ್ತಾನೆ ಅಂತಂದ್ರೆ, ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ, ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ನನಗೆ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್, ನನಗೆ ಮತ್ತೆ ಪ್ರಕೃತಿಗೆ ಎಂತ ಕನೆಕ್ಷನ್, ಇದೆಲ್ಲ ತಿಳಿಯುತ್ತದೆ. ಇದಕ್ಕೆ ಹೇಳುವುದು ವಿಜ್ಞಾನಮಯ ಕೋಶ. ಮತ್ತೆ ಅದೇ ಜ್ಞಾನವು ವಿಜ್ಞಾನದ ಕಡೆ ಕನ್ವರ್ಟ್ ಆಗುವಾಗ ನಾವು ನಿಜವಾಗಿ ಆನಂದದಲ್ಲಿ ಇರ್ತೇವೆ. ಇದು ಆಧ್ಯಾತ್ಮಿಕ ಕೋಶ ಅಂದ್ರೆ ಆನಂದಮಯ ಕೋಶ. ಅಲ್ಲಿ ನಾವು ನಿಜವಾದ ಪೊಸಿಷನ್ ಅಲ್ಲಿ ಇರ್ತೇವೆ. ಆಗ ಆಚಾರ್ಯ ಹೇಳ್ತಾರೆ, ಈ ಜನರನ್ನು ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶದಿಂದ ಈ ಆನಂದಮಯ ಕೋಶ ತರುವುದೇ ಈ ಕೃಷ್ಣ ಪ್ರಜ್ಞೆಯ ಗುರಿ ಅಂತ ಆಚಾರ್ಯರು ಹೇಳ್ತಾರೆ. ನೋಡಿ, ಇಲ್ಲಿ ಬರುವಂತದ್ದು ಪಂಚಮಹಾಭೂತಗಳು. ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪ, ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಇದು ನೋಡಿ ಹೇಗೆ ಅಂದ್ರೆ, ಈಗ ಪಂಚಮಹಾಭೂತಗಳು ಯಾವುದೆಲ್ಲ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಮತ್ತೆ ಇನ್ನು 3 ಸೂಕ್ಷ್ಮವಾದದ್ದು ಯಾವುದೆಲ್ಲ, ಇದು 5 ಸ್ಥೂಲವಾದದ್ದು, ಸೂಕ್ಷ್ಮವಾದದ್ದು ಅಹಂಕಾರ, ಬುದ್ಧಿ, ಮನಸ್ಸು. ಮತ್ತೆ ಭೂಮಿಯಿಂದ ಭೂಮಿಯಿಂದ 8 ಆಯ್ತು. ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು. ಮತ್ತೆ ಕಣ್ಣು ನೋಡ್ಲಿಕ್ಕೆ, ಕಿವಿ ಕೇಳಲಿಕ್ಕೆ, ನಾಲಿಗೆ ಮಾತನಾಡಲಿಕ್ಕೆ ಮತ್ತೆ ತಿನ್ಲಿಕ್ಕೆ, ಮತ್ತೆ ಮೂಗು ಸ್ಮೆಲ್ ಮಾಡಲಿಕ್ಕೆ, ಮತ್ತೆ ಚರ್ಮ. ಅಲ್ಲಿಗೆ 13 ಆಯಿತು. ಮತ್ತೆ ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಇಲ್ಲಿಗೆ 18 ಆಯಿತು.
ಮತ್ತೆ ಕೈಗಳು ಕೆಲಸ ಮಾಡಲಿಕ್ಕೆ, ಕಾಲುಗಳು ನಡೆದಾಡಲಿಕ್ಕೆ, ಬಾಯಿ ಮಾತನಾಡಲಿಕ್ಕೆ, ಮತ್ತೆ ಜನನಾಂಗ ಮತ್ತೆ ಮಲ ವಿಸರ್ಜನೆ ಮಾಡುವಂಥದ್ದು. ಒಟ್ಟಿಗೆ 23 ಆಯಿತು. ಮತ್ತೆ 24ನೇದು ಈ ಗುಣಗಳು, 3 ಗುಣಗಳು, ಸತ್ವಗುಣ, ರಜಗುಣ, ತಮಗುಣ, ಅಲ್ಲಿಗೆ 24 ಆಯ್ತು. ಈ ಎಲ್ಲ ತುಂಬಾ ಸಂಸ್ಥೆಗಳುಂಟು. ಆಚಾರ್ಯ ಹೇಳಿದ ಸೋಕೋಳ ಆಧ್ಯಾತ್ಮಿಕ ಸಂಸ್ಥೆಗಳು, ಅವರಿಗೆ 24 ತಿಳಿದಿದೆ. 24 ಅವರಿಗೆ ಒಳ್ಳೇದು ತಿಳಿದಿದೆ. ಇದಕ್ಕೆ ಹೇಳುದು ಸಾಂಖ್ಯ ಅಂತ. ಆದ್ರೆ ಈ 24ಕ್ಕೆ ಆತ್ಮ ಮತ್ತೆ ಪರಮಾತ್ಮ ಕನೆಕ್ಟ್ ಆಗಬೇಕು. ಆಗ ಮಾತ್ರ ಅದಕ್ಕೆ ನಿಜವಾದ ಆ ಒಂದು ರೂಪ ಬರ್ತದೆ. ಈ 24ಕ್ಕೆ 25 ಆತ್ಮ, 24 ಪರಮಾತ್ಮ. ಅವರು ಈ ಆತ್ಮ ಮತ್ತೆ ಪರಮಾತ್ಮ ಬಗ್ಗೆ ಹೇಳುವುದಿಲ್ಲ. ಹಾಗಾಗಿ ಅವರು ಆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇದಕ್ಕೆ ಯಾವಾಗ ಇದನ್ನು ನಾವು ಕನೆಕ್ಟ್ ಮಾಡ್ತೇವೆ ಆಗ ಅದಕ್ಕೆ ನಿಜವಾದದ್ದು ಇದು ಬರ್ತದೆ ಅಂತ ಆಚಾರ್ಯ ಹೇಳ್ತಾರೆ. ಎಸ್. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಶಾಂತಿರ್ ಆರ್ಜವಂ ಆಚಾರ್ಯ ಉಪಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರ್ ಅನಾಭಿಸ್ವಂಗ ಪುತ್ರಧಾರಾಗ್ರದಿಶು ನಿತ್ಯಂ ಚ ಸಮಾಚಿತ್ತತ್ವಂ ಇಷ್ಟಾನಿಷ್ಟೋಪಪಟಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರ್ ಅವ್ಯಾಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಆರ್ತಿ ಅರಾತಿ ಜನಾ ಸಂಸದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತ ಜ್ಞಾನ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ ಅಥೋ ಅನ್ಯತಾ. ಇಲ್ಲಿ ಬರುವಂತದ್ದು ಫಸ್ಟ್ಗೆ ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ್ಯ, ಸ್ಥೈರ್ಯ, ಆತ್ಮಸಮಯ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ನೋಡಿ, ಇದೆಲ್ಲ ಜ್ಞಾನ ಅಂತ ಕೃಷ್ಣ ಹೇಳ್ತಿದ್ದಾನೆ, ಉಳಿದದೆಲ್ಲ ಅಜ್ಞಾನ. ಹಾಗಾಗಿ ಇದನ್ನೀಗ ನಾವು ವಿವರವಾಗಿ ತಿಳಿಯುವ. ನೋಡಿ, ಫಸ್ಟ್ ಇದು ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ನಾವು ತುಂಬಾ ನಮ್ರರಾಗಬೇಕು. ನಮ್ರರಾಗಬೇಕಂದ್ರೆ ಚೈತನ್ಯ ಹೇಳ್ತಾರೆ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾರಿ. ಈಗ ಹುಲ್ಲು, ನೀವು ಹುಲ್ಲನ್ನು ತೊಳಿತೀರಿ, ತೊಳೆದ ಕೂಡಲೇ ಅದು ಮತ್ತೆ ನೀವು ಈಚೆ ಬರ್ತೀವಿ, ವಾಪಸ್ ಅದು ಮೇಲೆ ಬರ್ತದೆ. ಆ ರೀತಿ ನಾವು ನಮ್ರತೆಯಲ್ಲಿ ಇರ್ಬೇಕಂದ್ರೆ ಹುಲ್ಲಿಗಿಂತ ನಾವು ಕೀಳುವಂತ ಆ ನಮ್ದು ನಮ್ರತೆ ಇರಬೇಕು. ಮತ್ತೆ ಅದಂಬಿತ್ವ. ಅದಂಬಿತ್ವ ಅಂದ್ರೆ ನನಗೆ ಯಾವುದೇ ಮರ್ಯಾದೆ ಬೇಡ, ನಾನು ಇನ್ನೊಬ್ಬರಿಗೆ ಕೊಡ್ತೇನೆ, ಈ ರೀತಿಯಲ್ಲಿ ಇರಬೇಕು. ಅಹಿಂಸಾ. ಅಹಿಂಸಾ ಬಗ್ಗೆ ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ, ಈಗ ಒಂದು ಮಗನನ್ನು ತಂದೆಯಿಂದ ದೂರ ಮಾಡ್ತಾನೆ ಒಬ್ಬ. ದೂರ ಮಾಡಿದ ಕೂಡಲೇ ಮತ್ತೆ ಸ್ವಲ್ಪ ವರ್ಷದ ನಂತರ ತಂದೆ ಮತ್ತೆ ಮಗ ಒಟ್ಟಾಗ್ತಾರೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ಜೀವಿಯ ಸ್ವರೂಪ ಕೃಷ್ಣ, ನಾವು ನಿತ್ಯ ಸೇವಕರು. ಈ ರಾಜಕಾರಣಿಗಳು ನಮ್ಮನ್ನು ಅದರಿಂದ ದೂರ ಮಾಡಿದ್ದಾರೆ, ಇದೇ ಅಹಿಂಸಾ ಅಂತ ಆಚಾರ್ಯ ಹೇಳ್ತಾರೆ. ಶಾಂತಿ. ಶಾಂತಿ ಅಂದ್ರೆ ನಾವು ಇನ್ನೊಬ್ಬರಿಂದ ಎಂತ ಮಾಡ್ತಾರೆ, ನಮಗೆ ತಮಾಷೆ ಮಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ, ಅದಕ್ಕೆ ನಾವು ರೆಡಿ ಇರ್ಬೇಕಂತೆ. ಈಗೆಂತಾಗಿದೆ, ನಾವು ಹೋಗುವಾಗ ನಮ್ಮನ್ನೆಲ್ಲ ಹೊಗಳ್ಬೇಕು, ಇದು ನಮ್ಮ ಬಯಕೆ. ಆದ್ರೆ ಇನ್ನೊಬ್ಬರು ದೂರುವುದನ್ನು ನಮ್ಗೆ ನಾವು ಹೇಗೆ ಅಂದ್ರೆ, ಇದಕ್ಕೆ ಎಂತ ಹೇಳ್ತಾರೆ ಅಂದ್ರೆ, ಮರ ಎಂತ ಮಾಡ್ತದೆ, ಮರ ನಮ್ಗೆ ಛಾಯೆ ಕೊಡ್ತದೆ, ಮತ್ತೆ ಎಲ್ಲ ಹಣ್ಣು ಹಂಪಲುಗಳನ್ನು ಕೊಡ್ತದೆ. ಮರದಿಂದ ನಮ್ಗೆ ಯಾವಾಗಲೂ ಪ್ರಯೋಜನ, ಆದ್ರೆ ರಿಟರ್ನ್ ಆಗಿ ಮರಗೆ ಅಂತ ಸಿಗುವುದಿಲ್ಲ.
ಮತ್ತೆ ನಾವು ಎಂತ ಮಾಡ್ತೇವೆ, ಮರವನ್ನು ಕಡಿತೇವೆ, ಮರ ಮತ್ತೆ ಚಿಗುರುತ್ತದೆ. ಅದೇ ರೀತಿ ನಾವು ಯಾವುದೇ ಒಂದು ಮರ್ಯಾದೆಗೆ ಈಗ ಎಂತ ಆಗ್ತದೆ, ನಮ್ಗೆ ನಾವು ಹೋಗುವಾಗ ನಮ್ಮನ್ನು ಜೈಕಾರ ಹಾಕ್ಬೇಕು, ನನ್ನನ್ನು ಹೊಗಳ್ಬೇಕು, ನನ್ನ ಮೇಲೆ ಹೂವು ಹಾಕ್ಬೇಕು, ಮತ್ತೆ ನಾನು ಎದುರು ಹೋಗುವಾಗ ನನ್ನ ಎದುರು ಒಂದು 4 ಗಾಡಿ ಇರಬೇಕು, ಹಿಂದೆ 4 ಗಾಡಿ ಇರಬೇಕು, ಜನರೆಲ್ಲ ನನ್ನ ಹೆಸರು ಹೇಳಬೇಕು, ನನ್ನ ದೊಡ್ಡ ದೊಡ್ಡ ಕಟ್ಔಟ್ ಇರಬೇಕು, ಈ ರೀತಿ ನಮಗೆ ಆಸೆ. ಆದ್ರೆ ನಿಜವಾಗಿ ನಾವು ಮರಕ್ಕಿಂತ ತುಂಬಾ ಸಹಿಷ್ಣುತೆಯಲ್ಲಿ ಇರಬೇಕು. ಮತ್ತೆ ಆರ್ಜವ ಅಂದ್ರೆ ತುಂಬಾ ಸಿಂಪಲ್. ಶತ್ರು ಹತ್ರ ಹೋಗಿ ನಾವು ನಮ್ಮ ನಿಜವನ್ನು ಹೇಳ್ಬೇಕಂದ್ರೆ ಎಂತ, ಶತ್ರು ಹತ್ರ ಹೋಗಿ ನನ್ನ ಮನೆಯಲ್ಲಿ ನನ್ನ ಡ್ರವರ್ ಅಲ್ಲಿ 1 ಕೋಟಿ ಉಂಟಂತ ನಾವು ಹೇಳ್ತೇವಾ? ನಾವು ಹೇಳುದಿಲ್ಲ ಶತ್ರು ಹತ್ರ. ಆದ್ರೆ ಶುದ್ಧ ಭಕ್ತರು ಎಂತ ಅಂದ್ರೆ ಎಲ್ಲವನ್ನು ಹೇಳುವಂಥದ್ದು, ನೇರವಾಗಿ, ಏನು ಮುಚ್ಚುಮರಿ ಏನಿಲ್ಲ, ಎಲ್ಲವೂ ಹೇಳುದು. ಯಾಕಂದ್ರೆ ಅವರು ಕೃಷ್ಣ ಮೇಲೆ ಇದಾಗಿದ್ದಾರೆ, ಅವ್ರಿಗೆ ಗೊತ್ತುಂಟು ಇವ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಕೃಷ್ಣನ ಇಚ್ಛೆ ಇದ್ರೆ ಎಂತಂದ್ರೆ ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಈಗ ಕೃಷ್ಣ ನನ್ನನ್ನು ಸಾಯಿಸ್ಲಿಕ್ಕೆ ಕೃಷ್ಣನಿಗೆ ಇಚ್ಛೆ ಇದ್ರೆ ಯಾರಿಗೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನ ನಾನು ಬದುಕಿಸ್ತಾನೆ ಅಂತ ಹೇಳಿದ್ರೆ ಯಾರಿಗೂ ನನ್ನ ಸಾಯಿಸ್ಲಿಕ್ಕೆ ಆಗುದಿಲ್ಲ. ಇದು ಶುದ್ಧ ಭಕ್ತರ ಲಕ್ಷಣ. ಹಾಗಾಗಿ ಆರ್ಜವಂ. ಮತ್ತೆ ಆಚಾರ್ಯ ಉಪಾಸನ, ಇದು ಕಲಿಯುಗದಲ್ಲಿ ತುಂಬಾ ಅತ್ಯಗತ್ಯ. ಎಂತಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಗುರು ಇಲ್ಲ, ಗುರು ಇಲ್ಲದೆ ನಮ್ಗೆ ಏನೂ ಇಲ್ಲ. ಅದು ಕೂಡ ಗುರು ಅಂತ ಸಂಪ್ರದಾಯದಲ್ಲಿ ಬಂದ ಗುರು ಇರ್ಬೇಕು, ಸರಿಯಾದ ಗುರು ಇರ್ಬೇಕು. ಹಾಗಾಗಿ ಆ ಗುರುವಿನಿಂದ ಮತ್ತೆ ನಮಗೆಲ್ಲವೂ ಸಿಗುವಂಥದ್ದು. ಹಾಗಾಗಿ ಇದು ಕೂಡ ಅಗತ್ಯ. ಶೌಚಂ ಅಂದ್ರೆ 2 ರೀತಿ. ಒಂದು ನಾವು ಎಕ್ಸ್ಟರ್ನಲ್, ಮತ್ತೊಂದು ಇಂಟರ್ನಲ್. ಎಕ್ಸ್ಟರ್ನಲ್ ಅಂದ್ರೆ ನಾವು ಸ್ನಾನ ಮಾಡ್ತೇವೆ, ಬೆಳಿಗ್ಗೆ ಸಂಜೆ ಸ್ನಾನ ಮಾಡ್ತೇವೆ, ಒಳ್ಳೆ ಬಟ್ಟೆ ಹಾಕ್ತೇವೆ, ಮತ್ತೆ ನಮ್ಮ ದೇಹವನ್ನು ಒಳ್ಳೆ ನೋಡ್ತೇವೆ. ಇದು ಶೌಚಂ. ಒಳಗೆ, ಹೊರಗೆ. ಮತ್ತೆ ಒಳಗೆ ಅಂದ್ರೆ ಜಪ ಮಾಡುವುದು, ಕೀರ್ತನೆ ಮಾಡುವುದು. ಈಗ ನೋಡಿ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ್ ಮಾಡಿದ್ದಾರೆ. ಒಳ್ಳೆ ವಿಷಯ, ಅದರಲ್ಲಿ ಡೌಟ್ ಇಲ್ಲ. ನಮ್ಮ ಆಚಾರ್ಯರು ಪ್ರಭುಪಾದ 50 ವರ್ಷದಿಂದ ಈ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಒಬ್ಬ ಬಂದು ಕೇಳಿದ್ದು, ನಿಮ್ಮ ಕೃಷ್ಣ ಪ್ರಜ್ಞೆ ಏನು ಅಂತ. ಕೃಷ್ಣ ಪ್ರಜ್ಞೆ ಒಳಗೆ ಸ್ವಚ್ಛ ಮಾಡುವುದು. ಆಚಾರ್ಯ ಹೇಳ್ತಾರೆ, ಯಾವಾಗ ಒಳಗೆ ಸ್ವಚ್ಛ ಆಗ್ತದೆ ಆಗ ಹೊರಗೆ ಕೂಡ ಸ್ವಚ್ಛ ಆಗ್ತದೆ. ಹಾಗಾಗಿ ಇದು ನಮ್ಮ ಆಚಾರ್ಯ ಹೇಳಿದಂಥದ್ದು. ಮತ್ತೆ ಸ್ಥೈರ್ಯಂ ಅಂದ್ರೆ ನಾನು ಆಧ್ಯಾತ್ಮಿಕದಲ್ಲಿ ಮುನ್ನಡೆ ಸಾಧಿಸ್ತೇನೆ, ಇದಿರ್ಬೇಕು ನಮ್ಗೆ. ಹೇಗೆ ನಾನು ಇಂದ್ರಿಯ ಸುಖದಲ್ಲಿ ಮುಂದೆ ಹೋಗ್ತೇನೆ, ಇದುಂಟು. ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡ್ಬೇಕು. ಆತ್ಮ ವಿನಿಗ್ರಹ ಅಂದ್ರೆ ಈಗ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇಲ್ಲ, ನಮ್ಗೆ ಅದು ಬೇಕು ಇದು ಬೇಕು ತುಂಬಾ ಉಂಟು. ಆದ್ರೆ ಕೃಷ್ಣ ಹೇಳಿದಾನೆ ಇದನ್ನು ಮಾಡಬಾರ್ದು, ನಾವು ಅದನ್ನು ಬಿಡ್ಬೇಕು. ಯಾವುದೆಲ್ಲ ನಮ್ಮ ಆಧ್ಯಾತ್ಮಿಕಕ್ಕೆ ಅಡ್ಡಿ ಬರ್ತದೆ ಅದನ್ನು ನಾವು ಬಿಡ್ಬೇಕು, ಇಂದ್ರಿಯ ಸುಖವನ್ನು. ಇಂದ್ರಿಯಾರ್ಥೇನ ವೈರಾಗ್ಯ ಅಂದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ, ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ. ಅಹಂಕಾರ ಅಂದ್ರೆ ಈಗ ನಾನು ಕೃಷ್ಣನ ಸೇವಕ, ಇದು ಅಹಂಕಾರ. ಓಕೆ, ಈಗ ಹನುಮಾನ್ ಎಂತ ಮಾಡಿದ, ಅಹಂಕಾರದಿಂದ ಲಂಕೆಯನ್ನು ಸುಟ್ಟು ಬಿಟ್ಟ. ರಾಮನಿಗೋಸ್ಕರ ಯೂಸ್ ಮಾಡ್ಬೋದು, ನಾನು ರಾಮನ ಸೇವಕ ಅಂತ ಹೇಳಿ ಅವು ಹೋಗಿ ಅಹಂಕಾರದಿಂದ ಲಂಕೆಯನ್ನು ಸುಟ್ಟು ಬಿಟ್ಟ. ಹಾಗಾಗಿ ಅಹಂಕಾರ ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡಿದ್ರೆ ಅದು ಒಳ್ಳೇದು. ಆದ್ರೆ ಎಂತಾಗಿದೆ, ನಾನು ಭೋಗ್ತಾರ, ನಾನು ಎಲ್ಲವನ್ನು ಕಂಟ್ರೋಲ್ ಮಾಡುವುದು, ನಾನು ಕಷ್ಟಪಟ್ಟದ್ದು, ನನ್ನಿಂದ ಇದಾದದ್ದು, ಇದು ನನ್ನ ಜಾಗ, ಇದು ನಮ್ಮ ಅಹಂಕಾರ. ಇದು ಅಹಂಕಾರ, ತಪ್ಪು ಅಹಂಕಾರ ಇರಬಾರ್ದು. ನಿಜವಾದ ಅಹಂಕಾರ, ನಾನು ಕೃಷ್ಣನ ಸೇವಕ, ಅದು ನಿಜವಾದ ಅಹಂಕಾರ, ಅದು ಓಕೆ. ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ನಾವು ಈ ಶಾಸ್ತ್ರವನ್ನು ಭಾಗವತವನ್ನು ಕೇಳ್ತಾ ಎಂತಾಗ್ತದೆ, ನಮ್ಗೆ ಈ ಭೌತಿಕ ಗಂಟಿನಿಂದ ಬಿಡುಗಡೆ ಸಿಗ್ತದೆ. ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಮ್ಗೆ ಬಿಡುಗಡೆ ಸಿಗ್ತದೆ. ಮತ್ತೆ ಆಸಕ್ತಿ ಅಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ನಾವು ಕೃಷ್ಣನಿಗೆ ಕೊಡುವುದು ನಮ್ಗೆ ಒಂದು ರೂಢಿ ಆಗ್ಬೇಕಂತ. ಈಗ ನಾವು ಕೊಡದಿದ್ರೆ ಕೃಷ್ಣನಿಗೆ ನಮ್ಮ ಸಾಯುವಾಗ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸಾಯುವಾಗ ಎಂತ ಆಗ್ತದೆ, ಆಚಾರ್ಯ ಹೇಳ್ತಾರೆ, ಎಲ್ಲರೂ ಸಾಯುವಾಗ ಬಾಯನ್ನು ಹೀಗೆ ಮಾಡಿ ಸಾಯ್ತಾರಂತೆ ಆಶ್ರಯದಲ್ಲಿ. ಯಾಕಂದ್ರೆ
ಅವ ಅಷ್ಟು ಕೂಡಿರ್ತಾನೆ, ಮತ್ತೆ ಅದು ಅದಕ್ಕೆ ಎಂತ ಆಗ್ತದೆ ಅಂತ ಅವ ಅದೇ ಯೋಚನೆ ಸಾಯ್ತಾನೆ. ಹಾಗಾಗಿ ನಾವು ಕೊಡುವುದು ಅಭ್ಯಾಸ ಮಾಡ್ಬೇಕು ಕೃಷ್ಣನಿಗೆ. ಮತ್ತೆ ಇದು ನೋಡಿ, ಇದು ಸರಿಯಾಗಿ ತಿಳ್ಕೊಳ್ಳಿ. ಅನಾಭಿವಗ್ನ ಪುತ್ರದಾರ ಗೃಹದೇನು ಅಂದ್ರೆ ಹೆಂಡತಿ, ಮಕ್ಕಳು ಮತ್ತೆ ಕುಟುಂಬ. ಆಚಾರ್ಯ ಇದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳಿ. ಕೃಷ್ಣ ಭಜನೆ ಅಂತ ಹೇಳ್ತಾರೆ ಅಂದ್ರೆ ಸೆಂಟರ್ ಅಲ್ಲಿ ಕೃಷ್ಣ ಇರ್ಬೇಕು. ಈಗ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ 10% ಬ್ರಹ್ಮಚಾರಿ ಮತ್ತು ಸನ್ಯಾಸಿ ಇದ್ದಾರೆ, 90% ಗೃಹಸ್ಥನವರು. ನೀವು ಅವರ ಒಂದು ಫ್ಯಾಮಿಲಿಯಲ್ಲಿ ನೋಡಿ, ಸೆಂಟರ್ ಅಲ್ಲಿ ಕೃಷ್ಣ ಎಷ್ಟು ಖುಷಿಯಲ್ಲಿದ್ದಾರೆ. ಆಚಾರ್ಯ ಹೇಳ್ತಾರೆ ಇದು ವೈಕುಂಠ ಅಂತ ಹೇಳ್ತಾರೆ. ಸೆಂಟರ್ ಅಲ್ಲಿ ಕೃಷ್ಣ ಇದ್ದು ನೀವು ಆ ಫ್ಯಾಮಿಲಿ ನಡ್ಕೊಂಡು ಹೋದ್ರೆ ಅದು ವೈಕುಂಠ. ಆದ್ರೆ ಈಗೆಂತಾಗಿದೆ, ಸೆಂಟರ್ ಅಲ್ಲಿ ನಮ್ಮ ಇಂದ್ರಿಯ ಸುಖ, ಕೃಷ್ಣ ಇಲ್ಲ. ಹಾಗಾಗಿ ಇದನ್ನು ನಾವು ಬಿಡ್ಬೇಕು. ನಾವು ಸೆಂಟರ್ ಅಲ್ಲಿ ಕೃಷ್ಣ ಇರ್ಬೇಕು. ಕೃಷ್ಣ ಇದು ಎಲ್ಲವೂ ಥ್ರೂ ಕೃಷ್ಣ ಆಗ್ಬೇಕಂತ ಆಚಾರ್ಯಲ್ಲಿ ಹೇಳ್ತಾರೆ. ಮತ್ತೆ ನಿತ್ಯಾಸ ಸಮಚಿತ್ತತ್ವ ಇಷ್ಟೋ ಪಠಿಸು ಎಂತಂದ್ರೆ, ಈಗ ನಮ್ಗೆ ಒಂದು ಭೌತಿಕದಲ್ಲಿ ನಮ್ಗೆ ಲಾಸ್ ಆಯ್ತು, ಆಗ ನಾವು ನನ್ಗೆ ಕಳೆದೋಯ್ತು, ಮತ್ತೆ ನನಗೆ ಸಿಕ್ಕಿತು ಖುಷಿ, ನನಗೆ ಸಿಕ್ಕಿತು, ಇದಿಲ್ಲ. ಅಂದ್ರೆ ಎಲ್ಲವನ್ನು ಸೇಮ್ ಆಗಿ ನೋಡುವಂಥದ್ದು, ಮತ್ತೆ ಭಕ್ತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ತೊಡಗುವಂಥದ್ದು. ಮತ್ತೆ ಲಾಸ್ಟ್ ಇದು ಅನನ್ಯ ಭಕ್ತಿ. ಆ 9 ವಿಧ ಶ್ರವಣ, ಕೀರ್ತನ, 9 ವಿಧ ಭಕ್ತಿ, ಅದನ್ನು ನಾವು ಕೃಷ್ಣನಲ್ಲಿ ಮಾಡುವಂಥದ್ದು. ಇದೇ ನಿಜವಾದ ಜ್ಞಾನ ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಎಸ್, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞೇಯವಾದುದನ್ನು ವಿವರಿಸ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಬ್ರಹ್ಮನ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಇದನ್ನೀಗ ಕೃಷ್ಣ ತಿಳಿಸಿಕೊಡ್ತಿದ್ದಾನೆ. ಸರ್ವೇಂದ್ರಿಯ ಗುಣಾಭಾಷಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವ ಭೃಚ್ಚೈವ ನಿರ್ಗುಣಂ ಗುಣ ಭೋಕ್ತರ್ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ನೋಡಿ, ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಈಶ ಅಂದ್ರೆ ಋಷಿಕ ಈಶ, ಇಂದ್ರಿಯಗಳ ಒಡೆಯ. ಆದ್ರೂ ಅವನಿಗೆ ಇಂದ್ರಿಯ ಇಲ್ಲ, ಅವ ಇಂದ್ರಿಯಗಳ ಮೂಲ. ಇದು ಹೇಗೆ? ಇದಕ್ಕೆ ಹೇಳುದು ಅಚಿಂತ್ಯ ಭೇದ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್, ಇನ್ಕನ್ಸಿವೇಬಲ್. ಇದು ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಮ್ಗೆ ನಾವು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಬೇಕು. ಹೇಗಂದ್ರೆ ಕೃಷ್ಣ ಸಣ್ಣದಲ್ಲಿ ಕೂಡ ಇದ್ದಾನೆ, ಎಲ್ಲ ಆಟಮ್ ಅಲ್ಲಿ ಇದ್ದಾನೆ, ಮತ್ತೆ ಗೋಲೋಕದಲ್ಲಿ ಕೂಡ ಇದ್ದಾನೆ. ಇದು ಹೇಗೆ? ನಮ್ಗೆ ಕಾಣುದಿಲ್ಲ. ಅದು ಕೃಷ್ಣ ಕೆಲವು ಎಲ್ಲ ಅಂಶಗಳಲ್ಲಿದ್ದಾನೆ, ನಮ್ಗೆ ಕಾಣುದಿಲ್ಲ. ಶುದ್ಧ ಭಕ್ತರಿಗೆ ಕಾಣ್ತದೆ. ಶುದ್ಧ ಭಕ್ತರು ಈಗ ಕರೆದ್ರೆ ಎಸ್. ಈಗ ಹೇಗಂದ್ರೆ ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಹೇಳ್ತಾನೆ, ನಿನ್ನ ಈ ನರಸಿಂಹ ಈ ಕಂಬದಲ್ಲಿ ಇದ್ದಾನೆ ಅಂತ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ ಎಸ್ ಇದ್ದಾನೆ, ನೋಡಿ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರೆ ಇದ್ದಾನೆ. ಅವ ಓಡಿದ್ದಾನೆ, ನರಸಿಂಹ ಬರ್ತಾನೆ. ಅದು ನಾವು ಕೂಡ ಹೇಳ್ಬೋದು, ಇದರಲ್ಲಿ ಇದ್ದಾನೆ. ಬರ್ಲಿಕ್ಕಿಲ್ಲ, ಕೃಷ್ಣ ಬರ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ನಮ್ಗೆ ಸಾಕ್ಷಾತ್ಕಾರ ಆಗ್ಲಿಲ್ಲ. ನಾವು ಖಾಲಿ ಹೇಳ್ಬೋದು ಇದ್ದಾನೆ ಅಂತ ಹೇಳ್ಬೋದು, ಈ ಭಗವದ್ಗೀತೆ ಓದಿ ನಾವು ಹೇಳ್ಬೋದು, ಆದ್ರೆ ಸಾಕ್ಷಾತ್ಕಾರ ಆಗ್ಬೇಕಲ್ಲ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಆಗದೆ ನಾವು ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಪರಮಾತ್ಮನ ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನ ಎಲ್ಲ ಜೀವಿರೇಷನ್ ಪಾಲಿಸವನಾದರೂ ನಿರಾಸಕ್ತನು. ಆತ ನಿಸರ್ಗದ ಗುಣಗಳು ಮೀರಿದವನು, ಅದೇ ಕಾಲ ನಿಸರ್ಗ ಗುಣಗಳ ಎಲ್ಲ ಗುಣಗಳ ಪ್ರಭು. ಈಗ ಹೇಗಂದ್ರೆ ಕೆಲವು ಜನರು ಹೇಳುದು ಕೃಷ್ಣ ಕೂಡ ತಮೋ ಗುಣ, ರಜೋಗುಣ, ಸತ್ವಗುಣದಲ್ಲಿದ್ದಾನೆ ಅಂತ. ಇಲ್ಲಪ್ಪ, ಶ್ರೀಕೃಷ್ಣ ಆ ಗುಣಗಳನ್ನು ಅವ ತಂದಿದ್ರು ಕೂಡ ಆ ಗುಣಗಳಿಗೆ ಅತೀತನವ, ಅವ ಗುಣಕ್ಕೆ ಬರುವುದಿಲ್ಲ. ಇದು ನಾವು ತಿಳಿಬೇಕು. ಇದೆಂತಂದ್ರೆ ಆಚಾರ್ಯ ಹೇಳ್ತಾ ಇದಕ್ಕೆ ಆತ್ಮ ಜಗತೆ ಮನ್ಯತ್. ಆತ್ಮ ಜಗತೆ ಮನ್ಯತ್ ಅಂದ್ರೆ, ಈಗ ಒಬ್ಬ ಕಳ್ಳ ಇರ್ತಾನೆ, ದೊಡ್ಡ ಕಳ್ಳ. ಅವ ಕಳ್ಳ ಎಂತ ಮಾಡ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನ ಹತ್ತಿರ ಬರ್ತಾನೆ. ಅವ ಎಂತ ಎಣಿಸುದು, ಎಸ್ ಇವ ಕೂಡ ಏನೋ ಕದಿಲಿಕ್ಕೆ ಬಂದಿದ್ದಾನೆ, ಇವ ಕೂಡ ಕಳ್ಳ, ಅವು ಕೂಡ ಹಾಗೆ ಭಾವಿಸುದು. ಹಾಗಾಗಿ ನಾವು ಈ ಭೌತಿಕ ಇದರಲ್ಲಿ ಇದ್ದೇವೆ ಅಂಟಿಕೊಂಡು, ನಾವು ಕೃಷ್ಣನ ಅದಕ್ಕೆ ತರುವುದು. ಇದು ನಮ್ಮ ಆಚಾರ್ಯ ಹೇಳ್ತಾರೆ, ನಮ್ಮ ಮೂರ್ಖತನ ಅಂತ ಆಚಾರ್ಯ ಹೇಳ್ತಾರೆ. ಹೇಗಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ಆಚಾರ್ಯ ಕೊಡ್ತಾರೆ. ಒಬ್ಬನಿಗೆ ಹಳದಿ ರೋಗ, ಜಾಂಡಿಸ್ ಉಂಟು. ಅವನಿಗೆ ಎಂತ ಎಲ್ಲವೂ ಹಳದಿ ಕಾಣ್ತದೆ. ಆಕ್ಚುಲಿ ಎಲ್ಲವೂ ಹಳದಿ ಇಲ್ಲ, ಆದ್ರೆ ಜಾಂಡಿಸ್ ಇದ್ದ ಕಾರಣ ಅವನಿಗೆ ಹಳದಿ ಕಾಣುದು. ಆಚಾರ್ಯ ಹೇಳ್ತಾರೆ, ನಾವು ಆ ರೋಗದಿಂದ ಮುಕ್ತರಾಗ್ಬೇಕು. ಈ ಭೌತಿಕ ನಾವು ಇಂದ್ರಿಯ ಸುಖದಲ್ಲಿ ಅಂಟಿದ್ದೇವೆ, ಅದರಿಂದ ನಾವು ಮುಕ್ತರಾಗ್ಬೇಕು. ಆ ರೋಗದಲ್ಲಿ ಇದ್ರೆ ನಮ್ಗೆ ಮತ್ತೆ ಕಾಣುವುದಿಲ್ಲ ಕೃಷ್ಣ. ರೋಗದಿಂದ ಮುಕ್ತರಾದ್ರೆ ಮಾತ್ರ ಕಾಣುದು.
ಹಾಗಾಗಿ ಇದನ್ನು ನಾವು ತಿಳಿಬೇಕು. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗಿದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು. ನೋಡಿ, ನಮ್ಗೆ ನಮ್ಮ ಇಂದ್ರಿಯಗಳಿಂದ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ. ಆಚಾರ್ಯ ಹೇಳ್ತಾರೆ, ನೀನು ಕೃಷ್ಣನನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಬೇಡ, ನೀನು ಒಳ್ಳೆ ಕೆಲಸ ಮಾಡು. ಒಳ್ಳೆ ಕೆಲಸ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಒಳ್ಳೇದನ್ನು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುದು, ಉಪಕಾರ ಮಾಡುದು, ಅದು ಮಾಡುದು, ಅದು ಅಲ್ಲ, ಅದು ಉಪಧರ್ಮ. ಆಚಾರ್ಯ ಒಳ್ಳೇದಂದ್ರೆ ಕೃಷ್ಣ ಪ್ರಜ್ಞೆ. ನೀನು ಕೃಷ್ಣನಿಗೆ ಅಂತ ಸೇವೆ ಮಾಡು, ಕೃಷ್ಣ ನಿನ್ನನ್ನು ನೋಡುವಷ್ಟು ಇದರಲ್ಲಿ ನೀನು ಸೇವೆ ಮಾಡು. ಕೃಷ್ಣ ಸ್ವತಃ ನಿನ್ನನ್ನು ನೋಡ್ಬೇಕು, ನೀನು ಕೃಷ್ಣನ್ ನೋಡ್ಲಿಕ್ಕೆ ಹೋಗ್ಬೇಡ. ಇದು ಆಚಾರ್ಯ ಹೇಳ್ತಾರೆ. ಈಗೆಂತಾಗಿದೆ, ನಾವು ಕೃಷ್ಣನ್ ನೋಡ್ಲಿಕ್ಕೆ ನನ್ ಕೃಷ್ಣ ನೋಡ್ಬೇಕು, ಇಲ್ಲಪ್ಪ, ನೀನು ಭಕ್ತಿಯಲ್ಲಿ ಅಂತ ಸೇವೆ ಮಾಡು, ಕೃಷ್ಣ ಸ್ವತಃ ಬಂದು ನಿನ್ನನ್ನು ನೋಡುವಂತ ಸೇವೆಯನ್ನು ನೀನು ಮಾಡುವಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಪರಮ ಸತ್ಯವನ್ನು ಎಲ್ಲಾ ಜೀವಿಗಳ ಮತ್ತು ಚರದ ಒಳಗೋರು ಇದ್ದಾನೆ. ಆತನು ಸೂಕ್ಷ್ಮನಾದ್ರಿಂದ ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು. ನಮ್ಮ ಇಂದ್ರಿಯಗಳಿಂದ ಕೃಷ್ಣನ್ ನೋಡ್ಲಿಕ್ಕೆ ಆಗುದಿಲ್ಲ ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿ ಇದ್ದಾನೆ. ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ತತ್ವ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವರು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲಾ ಹೃದಯಗಳಲ್ಲಿ ಪ್ರತಿಷ್ಠನಾಗಿದ್ದಾನೆ. ನೋಡಿ, ಇಲ್ಲಿ ಇದರಲ್ಲಿ ಕೃಷ್ಣ ಇದ್ದಾನೆ ಬೆಳಕಿನಲ್ಲಿ, ಇಲ್ಲಿ ಕೂಡ ಬಂತು, ಮತ್ತೆ ಅಲ್ಲಿ ಕೂಡ ಇದ್ದಾನೆ, ಮತ್ತೆ ಅವನ ಒಳಗೆ ಕೂಡ ಇದ್ದಾನೆ. ಈ ರೀತಿ ಹೀಗೆ ನಾನು ಕ್ಷೇತ್ರ ದೇಹ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ. ಇದನ್ನು ಸಂಗ್ರಹವಾಗಿ ಹೇಳಿದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಈಗ ಕೃಷ್ಣ ಎಲ್ಲವನ್ನು ಹೇಳಿ ಆಯ್ತು. ಈಗ ಎಂತ ಹೇಳ್ತಾನೆ, ಇದನ್ನು ಯಾರು ಅರ್ಥ ಮಾಡ್ತಾರೆ? ಕೃಷ್ಣನ ಭಕ್ತರು ಮಾತ್ರ ಇದನ್ನು ಅರ್ಥ ಮಾಡುದು, ಇಲ್ಲದ್ರೆ ನಮ್ಗೆ ಇದು ಅರ್ಥವಾಗುವುದಿಲ್ಲ. ಜ್ಞಾನ ಎಂತ ಆಗ್ತದೆ, ನಾವು ಒಂದು ಕಿವಿಯಲ್ಲಿ ಕೇಳ್ತೇವೆ, ಒಂದು ಕಿವಿಯಲ್ಲಿ ಬಿಡ್ತೇವೆ. ನಾವು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ನಾವು ಕೀರ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಎಂತ ಆಗ್ತದೆ, ಕೃಷ್ಣ ನಮ್ಗೆ ಎಲ್ಲವನ್ನು ತಿಳಿಸಿಕೊಡ್ತಾನೆ. ಹಾಗಾಗಿ ಕೃಷ್ಣ ಹೇಳುದು ಅಂತಂದ್ರೆ, ಇದು ಯಾರಿಗೆ ಅರ್ಥ ಆಗ್ತದೆ? ನನ್ನ ಭಕ್ತರಿಗೆ ಮಾತ್ರ ಅರ್ಥ ಆಗ್ತದೆ. ಎಲ್ಲವನ್ನೀಗ ನಾನು ನಿಮ್ಗೆ ತಿಳಿಸಿದೆ. ಈ ಜ್ಞಾನ ಅರ್ಥ ಆಗುದು ಯಾರಿಗೆ? ಭಕ್ತರಿಗೆ ಮಾತ್ರ ಅಂತ ಹೇಳ್ತಾನೆ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಅಂತ ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಆಕ್ಚುಲಿ ನಾವು ಕೂಡ ಅನಾದಿ. ಯಾವುದು? ಜೀವಿ ಕೂಡ ಅನಾದಿ, ಪ್ರಕೃತಿ ಕೂಡ ಅನಾದಿ. ಇದು ನಾವು ತಿಳಿಬೇಕು. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ನೋಡಿ, ಈಗ ಹೇಗಂದ್ರೆ, ನಂದು ಸೆಕೆಂಡ್ ಬ್ಯಾಚ್ ಅಲ್ಲಿ ಒಂದು ಮಾತಾಜಿ ಹೇಳಿದ್ರು, ಹೆಂಗಸು. ಅವ್ರು ಹೇಳಿದ್ರು, ನಾನು ಇದನ್ನೆಲ್ಲ ಮಾಡ್ತಿದ್ದೇನೆ ಇಂದ್ರಿಯ ಸುಖವನ್ನು, ಇದಕ್ಕೆ ಕೃಷ್ಣ ಕಾರಣ. ಕೃಷ್ಣ ಹೇಗೆ ಕಾರಣ ಆಗ್ತದೆ? ಕೃಷ್ಣ ಕಾರಣ ಅಲ್ಲ. ಇಲ್ಲಿ ಕೃಷ್ಣ ಹೇಳಿದಾನೆ ಇಲ್ಲಿ ಎಂತಂದ್ರೆ, ಈ ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಹೇಗಂದ್ರೆ, ನಾವು ಕೆಟ್ಟದ್ದು ಮಾಡುವುದು ಮತ್ತೆ ನಾವು ಕೃಷ್ಣನಿಗೆ ದೂರ ಹಾಕೋದು. ಇದು ಆಚಾರ್ಯ ಇದನ್ನು ಯಾಕೆ ಹೇಳ್ತಾರೆ ಅಂದ್ರೆ, ನೋಡಿ, ನಾವು ಯಾವಾಗ್ಲೂ ಈಗ ನನ್ನ ಶಾಲೆಯಲ್ಲಿ ನನ್ನ ಟೀಚರ್ಸ್ ನವರು ಹೇಳ್ತಾ ಇದ್ರು, ಎಂತಾದ್ರು ನನ್ಗೆ ಕೂಡ ಅಭ್ಯಾಸ ಇತ್ತು ಶಾಲೆಯಲ್ಲಿ, ಎಂತಾದ್ರು ಏನಾದ್ರು ಮಾಡಿದ್ರೆ ಮಾಡಿದ್ರು. ಆಗ ಒಂದು ನನ್ನ ಟೀಚರ್ ಹೇಳಿದ್ರು, ನೀನು ಬೆರಳನ್ನು ತೋರಿಸ್ತೀಯಲ್ಲ ಅವನಿಗೆ, ಉಳಿದ 4 ಬೆರಳು ನಿನ್ಗೆ ತೋರಿಸ್ತಾ ಉಂಟು. ಹಾಗಾಗಿ ನಮ್ಗೆ ಇನ್ನೊಬ್ಬರ ತಪ್ಪು ಹುಡುಕಿ ನಮ್ಗೆ ರೂಢಿಯಾಗಿದೆ. ಈಗ ನಾವು ಕೃಷ್ಣನಲ್ಲಿ ತಪ್ಪು ಹುಡುಕೋದು, ನಮ್ಮ ತಪ್ಪು ನಮ್ಗೆ ಗೊತ್ತಾಗುದಿಲ್ಲ. ನಾವು ಇದು ಕೃಷ್ಣ, ನಾನೀಗ ಇಂದ್ರಿಯ ಸುಖಕ್ಕೆ ಬರ್ಲಿಕ್ಕೆ ಕಾರಣ ಕೃಷ್ಣ, ಎಲ್ಲದಕ್ಕೂ ಕೃಷ್ಣ ಕಾರಣ. ಕೃಷ್ಣ ಕಾರಣ ಅಲ್ಲ. ಕೃಷ್ಣ ಹೇಳ್ತಾನೆ, ಈ ಪ್ರಪಂಚದ ಹಲವು ಬಗೆಯ ಸುಖಗಳಿಗೆ ಜೀವಿಯು ಕಾರಣ. ನಾವು ಹಠ ಹಿಡಿದಿದ್ದೇವೆ ಎಂತದ್ದು ನೋಡಿ. ಈಗ ನಿಮ್ಗೆ ನಾನು ಮೊನ್ನೆ ಕೂಡ ಉದಾಹರಣೆ ಕೊಟ್ಟಿದ್ದೇನೆ. ಒಂದು ಸಣ್ಣ ಮಗು, 5 ವರ್ಷದ ಮಗುವನ್ನ ತಂದೆ ಜಾತ್ರೆಗೆ ಕೊಂಡೋಗ್ತಾರೆ. ಮತ್ತೆ ಮಗು ಎಂತ ಮಾಡ್ತದೆ, ಅಪ್ಪ ನನಗೆ ಅದು ಆಟದ ಸಾಮಾನು ಬೇಕು, ಅಪ್ಪ ನನಗೆ ಇದು ಬೇಕು ಆಟದ ಸಾಮಾನು, ಅಪ್ಪ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಆಟದಲ್ಲಿ ಎಲ್ಲವನ್ನು ಕೇಳ್ತಾನೆ. ಮತ್ತೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮಗು. ಮತ್ತೆ ಅಪ್ಪ ಎಂತ ಮಾಡ್ತದೆ, ಎಲ್ಲವನ್ನು ತೆಗೆದು ಕೊಡ್ತದೆ. ಅದೇ ರೀತಿ ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ. ನಾವು ಎಂತ ಮಾಡ್ತಾ ಇದ್ದೇವೆ, ಹಠ ಹಿಡ್ದು ನಾವು ಕೃಷ್ಣ ಹೇಳ್ತೇವೆ, ನನಗೆ ಅದು ಬೇಕು, ಇದು ಬೇಕು, ಬೇಡದೆಲ್ಲ. ಕೃಷ್ಣ ಎಂತ ಮಾಡ್ತಾನೆ, ಕೃಷ್ಣನಿಗೆ ಅಂದ್ರೆ ನಾವು ಬೇಡ ಅಂತ ಹೇಳಿದ್ರೆ ನಾವು ಹಠ ಹಿಡಿತೇವೆ. ಮತ್ತೆ ಕೃಷ್ಣ ಆಯ್ತು, ಮನಸ್ಸಿಲ್ಲದ ಮನಸ್ಸಲ್ಲಿ ಆಯ್ತು. ಬೇಡದೆಲ್ಲ ಮಾಡುದು ನಾವು.
ಮತ್ತೆ ಕಡೆಗೆ ನಾವು ಪರಮಾತ್ಮನಿಗೆ ದೂರ ಆಗೋದು. ನಮ್ಮ ಇಚ್ಛೆ, ನಮ್ಮ ಮೂರ್ಖತನದ ಇಚ್ಛೆ, ಮತ್ತೆ ನಾವು ದೇವರಿಗೆ ಅಲ್ಲಿ ದೇವರನ್ನು ತರುವುದು. ಇದು ನಾವು ಮಾಡುವಂತ ದೊಡ್ಡ ತಪ್ಪು ಅಂತ ಆಚಾರ್ಯಲ್ಲಿ ಹೇಳ್ತಾರೆ. ಆದ್ರೆ ನಾವು ಯಾವಾಗಲೂ ನಮ್ಮ ತಪ್ಪನ್ನು ನಾವು ಯಾವಾಗ ನೋಡ್ತೇವಾ ಅಲ್ಲಿಂದ ನಮಗೆ ಆಧ್ಯಾತ್ಮಿಕ ಮುನ್ನಡೆ ಸಿಗ್ತದಂತ ಆಚಾರ್ಯರು ಹೇಳ್ತಾರೆ. ಪುರುಷ ಪ್ರಕೃತಿ ಅಸ್ತೋಹಿ ಭೂಂಕ್ತೆ ಪ್ರಕೃತಿ ಜ್ಞಾನ್ ಗುಣಾನ್ ಕಾರಣಂ ಗುಣ ಸಂಘಸ್ಯ ಸದಸದ್ಯೋನಿ ಜನ್ಮಶು. ಐಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸ್ತಾ ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಇದಕ್ಕೆ ಐಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸ್ತಾನೆ. ನಾವು ಪ್ರಕೃತಿಯೊಟ್ಟಿಗೆ ಸೇರಿ ಎಂತಾಗ್ತದೆ, ನಮ್ಮ ಗುಣಗಳ ಪ್ರಕಾರ ನಾವು ಬೇರೆ ಬೇರೆ ರೀತಿಗಳನ್ನು ಅನುಸರಿಸ್ತೇವೆ. ಈಗ ಸತ್ವ ಗುಣದವ ಬೇರೆ ರೀತಿ ಇರ್ತಾನೆ, ತಮ್ಮ ಗುಣದವ ಬೇರೆ ರೀತಿಯಲ್ಲಿ ಇರ್ತಾನೆ, ರಜಗುಣದವ ಬೇರೆ ರೀತಿಯಲ್ಲಿ ಇರ್ತಾನೆ. ಇದಕ್ಕೆ ಐಕ ಪ್ರಕೃತಿಯೊಡನೆ ಅವನ ಸಹಯೋಗ ಕಾರಣ. ನಾವು ಪ್ರಕೃತಿಯೊಡನೆ ನಮ್ಮ ಸಹಯೋಗ. ಹೀಗೆ ಅದನ್ನು ವಿವಿಧ ಜೀವಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಮಾಡ್ತಾನೆ. ನೋಡಿ ಇಲ್ಲಿ ಈ ಹಸುವಿಗೆ, ಇಲ್ಲಿ ನಿಮ್ಗೆ ಕಾಣ್ತದೆ, ಹಸುವಿಗೆ ಸತ್ವಗುಣ ಅಂತ ಹೇಳ್ತಾರೆ, ಮತ್ತೆ ಸಿಂಹಗೆ ರಜೋಗುಣ, ಮತ್ತೆ ಮಂಗ ತಮೋಗುಣ ಅಂತ ಇಲ್ಲಿ ವಿವರಿಸಿದ್ದಾರೆ. ಉಪದೃಷ್ಟ ಹನುಮಂತ ಚ ಭರತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪಿ ಉಕ್ತೋ ದೇಹಸ್ಮಿನ್ ಪುರುಷ ಪರಹ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ನೋಡಿ, ಇದಕ್ಕೆ ಹೇಳುದು ಉಪದೃಷ್ಟ ಹನುಮಂತ ಚ, ಪರಮಾತ್ಮ ಇದ್ದಾನೆ. ನಮ್ದು ಆ ಮೂರ್ಖದನ್ನೆಲ್ಲ ಇಚ್ಛೆಗಳು, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು, ಇದು ಬೇಕು. ಕೃಷ್ಣ ಪರಮಾತ್ಮನಾಗಿದ್ದಾನೆ, ಮತ್ತೆ ಅವ ಓಕೆ, ಮನಸ್ಸಿಲ್ಲದ ಮನಸ್ಸಲ್ಲಿ ಓಕೆ. ಕೃಷ್ಣ ಪ್ರಜ್ಞೆ ವಿಷಯ ಆದ್ರೆ ಕೃಷ್ಣ ಎಸ್ ಮಾಡು, ಮತ್ತೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ರೆ ನಮ್ದು ಈ ಇಂದ್ರಿಯ ಸುಖ, ಅದಕ್ಕೆ ಕೃಷ್ಣ ಓಕೆ ಮಾಡು 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 ಅಂತ ಹೇಳ್ತಾನೆ. ಜಸ್ಟ್ ಅವ ಮೇಲ್ವಿಚಾರನಾಗಿ ಮತ್ತು ಅಪ್ಪಣೆ ಕೊಡುವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ನೋಡಿ, ಇಲ್ಲಿ ನೀವು ಕಾಣುವಂಥದ್ದು ಇದು ಶುಕಮುನಿ ಮತ್ತೆ ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜಿಗೆ ಶಮಿಕ ಋಷಿಗೆ ಅವ ಹಾವಾಗ್ತಾನೆ. ಹಾವಾಗ್ತಿದ ಕೂಡಲೇ ಎಂತಾಗ್ತದೆ, ಮತ್ತೆ ಅವನ ಮಗ ಶೃಂಗಿ ಬಂದು ಅವನಿಗೆ ಶಾಪ ಕೊಡ್ತಾನೆ, ನೀನು 7 ದಿವಸದಲ್ಲಿ ನೀನು ಹಾವು ಕಚ್ಚಿ ಸಾಯ್ತಿ ಅಂತ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಅವನ ರಾಜ್ಯವನ್ನು ಅವನ ಮಗ ಜನ್ಮಜನಿಗೆ ಕೊಟ್ಟು ಅವ ನೈಮಿಷಾರಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಆ ಕೃಷ್ಣನ ವ್ಯವಸ್ಥೆಯಿಂದ ಅಲ್ಲಿ ಶುಕಮುನಿ ಬರ್ತಾರೆ. ಮತ್ತೆ ಶುಕಮುನಿ ಅವನಿಗೆ ಆ 7 ದಿವಸ ಭಾಗವತ ಹೇಳ್ತಾರೆ. ನೋಡಿ, ಇಲ್ಲಿ ಆಚಾರ್ಯ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜಿಗೆ ಅವ 7 ದಿವಸ ಬದುಕ್ತಾನೆ ಅಂತ ಗೊತ್ತಿತ್ತಂತೆ. ನಮ್ಗೆ ನಾವು 7 ಸೆಕೆಂಡ್ ಇರ್ತೇವೆ ಅಂತ ಗೊತ್ತಿಲ್ಲ, ಅದೇ ಕನ್ಫರ್ಮ್ ಇಲ್ಲ. ಈಗ ಎನಿ ಮೂಮೆಂಟ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕೊರೋನಾ ಬರ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಎಂತ ಕೂಡ ಆಗ್ಬೋದು. ಆದ್ರೆ ನಾವು ಒಂದು 700 ವರ್ಷ ಇದ್ದಾಗಿ ನಾವು ಆಗಿದ್ದೇವೆ ಖುಷಿಯಲ್ಲಿ. ಇದು ನಮ್ಮ ಮೂರ್ಖತನ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಶುಕಮುನಿ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್, ನೀನು ಅರ್ಜುನನ ಮೊಮ್ಮಗ, ನೀನು ಪಾಂಡವರ ಕುಟುಂಬದಲ್ಲಿ ಹುಟ್ಟಿದ್ದೀಯ, ಮತ್ತು ನೀನು ಗರ್ಭದಲ್ಲಿರುವ ಕೃಷ್ಣನನ್ನು ಕಂಡಿದ್ದೀಯ. ಮತ್ತೆ ಪಾಂಡವರಿಗೆ ಕೃಷ್ಣನ ಬಗ್ಗೆ ಎಲ್ಲ ತಿಳಿದಿತ್ತು, ಹಾಗಾಗಿ ನಿನ್ಗೆ ಕೂಡ ತಿಳಿದಿದೆ. ಆದ್ರೂ ಕೂಡ ನೀನು ಇಲ್ಲಿಗೆ ಬಂದಿದ್ದೀಯ, ನನ್ನ ಬಗ್ಗೆ ನನ್ನಲ್ಲಿ ಬಂದು ಇಲ್ಲಿ ಕೇಳಲಿಕ್ಕೆ ಬಂದಿದ್ದೀಯ. ಅದು ನಾವು ಆ ತರ ಅಲ್ಲ, ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಎಸ್ ನನಗೆ ಎಲ್ಲ ಗೊತ್ತುಂಟು. ಪರೀಕ್ಷಿತ್ ಮಹಾರಾಜ್ ಕೃಷ್ಣನ ಬಗ್ಗೆ ಎಲ್ಲ ಗೊತ್ತುಂಟು, ಅವ ಪಾಂಡವ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಎಲ್ಲ ಗೊತ್ತುಂಟು. ಆದ್ರೂ ಕೂಡ ಶುಕಮುನಿಯಿಂದ ಕೇಳಲಿಕ್ಕೆ ಬಂದಿದ್ದಾನೆ. ಇಲ್ಲಿ ಶುಕಮುನಿ ಅದನ್ನು ಹೇಳ್ತಾ ಇದ್ದಾರೆ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನ ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿನ ಪರಮಾತ್ಮವನ್ನು ಕಾಣುತ್ತಾರೆ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇದು ಕಪಿಲ ಮುನಿ. ಕಪಿಲ ಮುನಿ ಅವರ ತಾಯಿ ದೇವತಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳುವುದು.
ಭರತದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಎಲ್ಲವೂ ಕ್ಷೇತ್ರ ಮತ್ತು ಕ್ಷೇತ್ರ ಸಂಯೋಗ, ಇದು ನಾವು ತಿಳಿಬೇಕು. ಸಮಾಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ಅವಿನಶ್ಯಂತ್ಯಂ ಯಾ ಪಶ್ಯತಿ ಶಾ ಪಶ್ಯತಿ. ಎಲ್ಲಾ ದೇಹಗಳ ಜೀವಾತ್ಮ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳೆಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾಗಿ ನೋಡುತ್ತಾನೆ. ಎಂತಂದ್ರೆ ನಾವು ಸಾಯುವಾಗ ನಮ್ಮ ದೇಹವು ಸಾಯ್ತದೆ, ಆದ್ರೆ ಆತ್ಮ ಮತ್ತೆ ಪರಮಾತ್ಮನಿಗೆ ಸಾವಿಲ್ಲ. ಇದನ್ನು ನಾವು ತಿಳಿಬೇಕು. ಎಲ್ಲ ದೇಹ ಜೀವಾತ್ಮನ ಜೊತೆಗಿರುವ ಪರಮಾತ್ಮನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿ ಜೀವಾತ್ಮನಾಗಲಿ ಪರಮಾತ್ಮ ಅಳೆಯುವುದಿಲ್ಲ. ಇದನ್ನು ತಿಳಿಯುವುದು ಇದನ್ನೇ ಧೀರ ಅಂತ ಆಚಾರ್ಯರು ಹೇಳ್ತಾರೆ. ಇದು ನಮಗೆ ಅರ್ಥ ಆಗ್ಬೇಕು. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮ ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ನೋಡಿ, ಎಲ್ಲಾ ಜೀವಿಗಳಲ್ಲಿ ಸೇಮ್. ಈಗ ನಾವೆಂತಾಗಿದೆ, ನಾವು ಒಂದು ಪ್ರಾಣಿಯನ್ನು ಪ್ರೀತಿಸುವುದು, ಇನ್ನೊಂದು ಪ್ರಾಣಿಯನ್ನು ಕಟ್ ಮಾಡಿ ತಿನ್ನೋದು, ಆ ರೀತಿ ಇರಬಾರ್ದು. ಎಲ್ಲ ಸಮವಂ ಸರ್ವಭೂತೇಶು, ಎಲ್ಲರೂ ಕೃಷ್ಣನ ಮಕ್ಕಳೇ. ಆದ್ರೆ ಇದನ್ನು ಅರ್ಥ ಮಾಡ್ಲಿಕ್ಕೆ ನಮ್ಗೆ ಕೃಷ್ಣ ಪ್ರಜ್ಞೆ ನಾವು ತುಂಬಾ ಮುನ್ನಡೆ ಸಾಧಿಸಬೇಕು, ಇಲ್ಲದ್ರೆ ನಮ್ಗೆ ಇದು ಅರ್ಥ ಆಗುದಿಲ್ಲ. ನೋಡಿ, ಈಗ ನಾನು ಈ ಜ್ಞಾನದ ಬಗ್ಗೆ ಎಷ್ಟು ಹೇಳ್ಬೋದು ನಿಮಗೆ, ಕಾಂಟಿನ್ಯೂಸ್ ಹೇಳ್ಬೋದು. ಆದ್ರೆ ನೀವು ಈ ಜ್ಞಾನವನ್ನು ಎಲ್ಲಿ ತನಕ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸುವುದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು, ಜಪ ಮಾಡುವುದು, ಕೀರ್ತನೆ ಮಾಡುವುದು, ಓದುವುದು, ಇದನ್ನು ನೀವು ಮಾಡದಿದ್ರೆ ನಿಮ್ಗೆ ಇದು ಸಾಕ್ಷಾತ್ಕಾರ ಆಗುವುದಿಲ್ಲ. ಸಾಕ್ಷಾತ್ಕಾರ ಆಗಬೇಕಿದ್ರೆ ನಾವು ಅದನ್ನು ಪ್ರೊಸೆಸ್ ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ನೋಡಿ, ಎಲ್ಲ ಮಾಡುವುದು ದೇಹವು, ಎಲ್ಲ ಕರ್ಮಗಳು ಮಾಡುವುದು, ತಾನು ಏನನ್ನು ಮಾಡುವುದಿಲ್ಲ. ತಾನು ಅಂದ್ರೆ ಆತ್ಮ, ಇದನ್ನು ನೋಡುವವರೇ ನಿಜವಾಗಿ ನೋಡುತ್ತಾರೆ. ಆಕಾಶವು ಎಲ್ಲೆಲ್ಲಿ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆ ಬೆರೆಯುವುದಿಲ್ಲ. ಹಾಗೆ ಬ್ರಹ್ಮಾಂಡ ಶರ್ಷಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹ ಜೊತೆ ಬೆರೆಯುವುದಿಲ್ಲ. ಈಗ ಹೇಗಂದ್ರೆ ಈಗ ನಮ್ಮ ಇಂದ್ರಿಯ ಸುಖ, ನಾವೀಗ ಒಂದು ಹೊರಗೆ ಹೋಗ್ತೇವೆ. ಹೊರಗೆ ಹೋಗುವಾಗ ನಾವು ಯಾವ್ದನ್ನು ನೋಡ್ತೇವೆ, ಆ ಕೃಷ್ಣ ಮರ್ಜಿಲಿದ್ದವ ಎಂತ ಮಾಡ್ತಾನೆ, ಈಗ ಒಂದು ರೆಸ್ಟೋರೆಂಟ್, ದೊಡ್ಡ ದೊಡ್ಡ KFC ಎಲ್ಲ ನೋಡ್ತಾನೆ, ಬಾರ್ ಅಂಡ್ ರೆಸ್ಟೋರೆಂಟ್, ಆಗ ಅವನಿಗೆ ಏನು ಆಕರ್ಷಣೆ ಆಗುದಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತುಂಟು. ಆದ್ರೆ ದೇಹದ ನೆಲೆಯಲ್ಲಿದ್ದವನು ಅದಕ್ಕೆ ಆಕರ್ಷಣೆ ಆಗ್ತದೆ ಹೀಗೆ. ಆದ್ರೆ ಆತ್ಮದ ನೆಲೆಯಲ್ಲಿದ್ದವನಿಗೆ ಇದು ಆಕರ್ಷಣೆ ಆಗುವುದಿಲ್ಲ. ಹಾಗೆ ಬ್ರಹ್ಮನ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿ ಇದ್ದರೂ ದೇಹದ ಜೊತೆ ಬೆರೆಯುವುದಿಲ್ಲ. ಅವನಿಗೆ ಗೊತ್ತುಂಟು, ನಾನು ದೇಹ ಅಲ್ಲ, ನಾನು ಆತ್ಮ ಅಂತ. ಭರತ ವಂಶದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೆಯೋ ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ನೋಡಿ, ಈಗ ಹೇಗಂದ್ರೆ ಸತ್ತ ದೇಹಕ್ಕೆ ಮತ್ತೆ ಜೀವ ಇರುವ ದೇಹಕ್ಕೆ ವ್ಯತ್ಯಾಸ ಎಂತ? ಸತ್ತ ದೇಹದಲ್ಲಿ ಆತ್ಮ ಇಲ್ಲ, ಜೀವ ಇದ್ದ ದೇಹದಲ್ಲಿ ಆತ್ಮ ಇದ್ದಾನೆ. ಎಲ್ಲಿ ತನಕ ಆತ್ಮ ಉಂಟು ಅಲ್ಲಿ ತನಕ ಅದಕ್ಕೆ ಬೆಳಕು ಉಂಟು. ಸೂರ್ಯನ ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವಿ ಪ್ರಜ್ಞೆ ಆತ್ಮವು ಇಡೀ ದೇಹವನ್ನು ಬೆಳಗುತ್ತಾನೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಇದು ಯಾರಿಗೆ ಅರ್ಥ ಆಗ್ತದೆ ಜ್ಞಾನ, ಆ ಪರಮ ಗುರಿ ಕೃಷ್ಣನಲ್ಲಿಗೆ ಹೋಗ್ತಾನೆ. ಅಧ್ಯಾಯದ ಸಾರಾಂಶ: ಅರ್ಜುನ 6 ಪ್ರಶ್ನೆಗಳು. ಏತದ್ ವೇದಿತುಂ ಇಚ್ಛಾಮಿ, ವಿವರಣೆ ಕ್ಷೇತ್ರಜ್ಞ ಮತ್ತು ಜ್ಞಾನ. ಕ್ಷೇತ್ರಜ್ಞಾನ ಚಾಪಿ ಮಾಂ ವಿಧಿ, ಜ್ಞಾನ ಪಡೆಯುವ ಪ್ರಕ್ರಿಯೆ ಮಯಿ ಚ ಅನನ್ಯ ಯೋಗೇನ. ಜ್ಞೇಯಂ, ತಿಳಿಯಬೇಕಾದ ಜ್ಞಾನದ ವಸ್ತು. ಸರ್ವತಾ ಪಾನಿಪಾದಂ ತತ್, ಪ್ರಕೃತಿ ಪುರುಷ ಮತ್ತು ಕೊಡುವಿಕೆ. ಕಾರಣ ಗುಣ ಸಂಭಾಷ್ಯ, ಜ್ಞಾನದ ದೃಷ್ಟಿ. ಕ್ಷೇತ್ರಂ ಕ್ಷೇತ್ರಜ್ಞ ಏವಂ ಅನಂತರಂ ಜ್ಞಾನ ಚಕ್ಷುಷ. ಯಾವ್ದಾದ್ರು ಪ್ರಶ್ನೆಯಲ್ಲಿ ಕೇಳಬಹುದು. ನಳಿನಿ ಅವರೇ, ಹರೇ ಕೃಷ್ಣ. ಸಾರಿ, ನಳಿನಿ, ಉರ್ಮಿಳಾ ಅವರೇ. ಹರೇ ಕೃಷ್ಣ ಪ್ರಭುಜಿ. ಹೇಳಿ.
ನಮ್ಗೆ ಅಚಿಂತ್ಯ ಭೇದ ರೂಪ ಅದು ಒಂದು, ಆಮೇಲೆ ಸಾಕ್ಷಾತ್ಕಾರದ್ದೊಂದು ಒಂದ್ ಸ್ವಲ್ಪ ಅರ್ಥ ಇನ್ನೊಂದ್ಸಲ ಬೇಕಿತ್ತು. ನೋಡಿ, ಅಚಿಂತ್ಯ ಭೇದ ತತ್ವ ಅಂದ್ರೆ ಕೃಷ್ಣ ಇಲ್ಲಿ ಕೂಡ ಇದ್ದಾನೆ, ಗೋಲೋಕದಲ್ಲಿ ಕೂಡ ಇದ್ದಾನೆ. ಆದ್ರೆ ನಮ್ಗೆ ಇಲ್ಲಿ ಕಾಣ್ತಾನೆ ನಮ್ಗೆ ಹರೇ ಕೃಷ್ಣ. ಇಲ್ಲ ಇಲ್ಲ ಕಾಣೋದಿಲ್ಲ. ಅದಕ್ಕೆ ಹೇಳುದು ಅಚಿಂತ್ಯ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಇಲ್ಲಿ ಕೂಡ ಇದ್ದಾನೆ, ಗೋಲೋಕದಲ್ಲಿ ಕೂಡ ಇದ್ದಾನೆ. ಆದ್ರೆ ಆ ಶುದ್ಧ ಭಕ್ತಿಯಲ್ಲಿ ನಮ್ಗೆ ಅದು ಗೊತ್ತಾಗ್ತದೆ. ಟೋಟಲ್ ಇನ್ಕನ್ಸೀವೇಬಲ್ ಅಂದ್ರೆ ನಮ್ಮ ಇಂದ್ರಿಯದಿಂದ ಇದನ್ನು ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ, ಇದಕ್ಕೆ ನಾನು ನಿಮಗೆ ಒಂದು ಪದ್ಯ ಹೇಳ್ತೇನೆ, ಮತ್ತೆ ನಿಮಗೆ ಅದು ತಿಳಿಸ್ತೇನೆ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮ ನಿವೇದನ ಗೋವಿಂದ ದಾಸಾಭಿ ಲಾಶರೇ. ಈಗ ಭಕ್ತಿಯಲ್ಲಿ, ನವವಿಧ ಭಕ್ತಿಯಲ್ಲಿ ಫಸ್ಟ್ ಗೆ ಬರುವಂತದ್ದು ಶ್ರವಣ ಅಂದ್ರೆ ಈಗ ನೀವು ಭಗವದ್ಗೀತೆ ಕೇಳ್ತಾ ಇದ್ದೀರಿ ಕ್ಲಾಸ್. ಕೀರ್ತನ ಅಂದ್ರೆ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಓದುವುದು, ಇದೆಲ್ಲ ಕೀರ್ತನೆ. ನೆಕ್ಸ್ಟ್ ಸ್ಮರಣೆ, ನೀವು ಯಾವ್ದು ಶ್ರವಣ ಮತ್ತೆ ಕೀರ್ತನೆ ಮಾಡ್ತೀರಿ ಅದನ್ನೇ ನೀವು ಸ್ಮರಣೆ ಮಾಡ್ತೀರಿ. ನೆಕ್ಸ್ಟ್ ಬರುವಂತದ್ದು ಪಾದ ಸೇವನೆ, ಮತ್ತೆ ನೀವು ಈ ಮೂರನ್ನು ಮಾಡಿದ್ರೆ ಮತ್ತೆ ನೀವು ಕೃಷ್ಣನ ಸೇವೆ ಮಾಡ್ತೀರಿ. ನೆಕ್ಸ್ಟ್ ಬರುವಂತದ್ದು ಅರ್ಚನ, ಕೃಷ್ಣನಿಗೆ ನೀವು ಪೂಜೆ ಮಾಡ್ತೀರಿ. ನೆಕ್ಸ್ಟ್ ಬರುವಂತದ್ದು ವಂದನೆ, ಕೃಷ್ಣನಿಗೆ ನೀವು ಪ್ರಾರ್ಥನೆ ಮಾಡ್ತೀರಿ. ನೆಕ್ಸ್ಟ್ ಬರುವಂತದ್ದು ದಾಸ್ಯ, ನೀವು ಈ ಕೃಷ್ಣನ ನಿಜವಾದ ಸೇವಕರು ಆಗ್ತೀರಿ. ಆ ನಿಜವಾದ ಸೇವಕರಾಗುವುದೇ ಆತ್ಮ ಸಾಕ್ಷಾತ್ಕಾರ. ಹೇಗಂದ್ರೆ ಒಂದು ನಾನು ಥಿಯರಿ ನಿಮ್ಗೆ ಹೇಳ್ಬೋದು, ಆದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕು ಅದನ್ನು. ಅದಕ್ಕೆ ಹೇಳುವುದು ಸಾಕ್ಷಾತ್ಕಾರ. ಆ ನೆಲೆಗೆ ಬರ್ಬೋದು. ಹೇಗಂದ್ರೆ ನಾನು ಕೂಡ ಕೃಷ್ಣನ ಸೇವಕ, ಅದು ಜಸ್ಟ್ ಹೇಳಿದಾಯ್ತು. ಅದು ನಾವು ಜೀವನ ಲೈಫಲ್ಲಿ ಅದನ್ನು ಮಾಡ್ತಾ ಇದ್ದೇವಾ? ಜೀವನದಲ್ಲಿ ಅದನ್ನು ನಾವು ಪಾಲಿಸ್ತಾ ಇದ್ದೇವಾ? ಪಾಲಿಸಿದ್ರೆ ಮಾತ್ರ ಅದು ಸಾಕ್ಷಾತ್ಕಾರ ಆಗೋದು. ನಾವು ಎಂತ ಹೇಳ್ತೇವೆ ಅದನ್ನು ನಾವು ಮಾಡ್ಬೇಕು. ಎಸ್, ನಾನು ಕೃಷ್ಣನ ಸೇವಕ, ನಾನು ಕೃಷ್ಣನಿಗೆ ಸೇವೆ ಮಾಡ್ತೇನೆ, ಇದನ್ನು ನಾವು ಮಾಡ್ಬೇಕು. ಇದಕ್ಕೆ ಹೇಳುವುದು ಸಾಕ್ಷಾತ್ಕಾರ ಅಂತ. ಮತ್ತೆ ಕೃಷ್ಣ ನಮ್ಗೆ ಎಲ್ಲವನ್ನು ತಿಳಿಸ್ತಾ ಬರ್ತಾನೆ. ಈಗ ಒಂದು ಹೆಂಗ ಮಾತಾಜಿ ಹೇಳಿದ್ರು, ಈ ಭೌತಿಕ ವಿದ್ಯೆ ನಾವು ಶಾಲಾ ಕಾಲೇಜಲ್ಲಿ ಕಲಿತೇವೆ, ಅದು ಬೇಕಂತ ಇದು ಕಲೀಲಿಕ್ಕೆ. ಎಷ್ಟೋ ಶುದ್ಧ ಭಕ್ತರಿದ್ದಾರೆ, ಅವ್ರು ಈ ಭೌತಿಕ ವಿದ್ಯೆ ಕಲೀಲಿಲ್ಲ, ಅವ್ರಿಗೆ ಕೃಷ್ಣ ಸಾಕ್ಷಾತ್ಕಾರ ಆಗಿದೆ. ಅದು ಹೇಗೆಂದ್ರೆ ಕೃಷ್ಣನ ನಾಮದಲ್ಲಿ ಎಲ್ಲಾ ಶಕ್ತಿಗಳುಂಟು. ಕೃಷ್ಣ ನಾಮದಲ್ಲಿ ಎಲ್ಲಾ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಇದಕ್ಕೆ ಶಿಕ್ಷಾಸ್ತ್ರದಲ್ಲಿ ಶ್ಲೋಕ ಉಂಟು, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಯಜಾನಿನಾನುರಾಗ. ನಾಮಕಾರಿ ಬಹುಧ, ಕೃಷ್ಣ ನಿನಗೆ ಸಾವಿರಾರು ಹೆಸರುಗಳುಂಟು, ಮತ್ತೆ ನಿನ್ನ ಎಲ್ಲ ಹೆಸರುಗಳಲ್ಲಿ ನೀನು ಇದ್ದೀಯಾ. ಕೃಷ್ಣನ ಹೆಸರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಹೆಸರಲ್ಲಿ ಇದ್ದಾನೆ, ಗೋವಿಂದ ಕೃಷ್ಣ ಅಂತ ಸಾವಿರಾರು ಹೆಸರುಗಳುಂಟು. ಮತ್ತೆ ಇದಕ್ಕೆ ಇದು ಜಪ ಮಾಡ್ಲಿಕ್ಕೆ ಯಾವುದೇ ನಿಯಮ ಕೂಡ ಇಲ್ಲ, ಕಠಿಣವಾದ ನಿಯಮ ಇಲ್ಲ. ಮತ್ತೆ ಕೃಷ್ಣ ನೀನು ನಮ್ಗೆ ಇದನ್ನು ಮಾಡುವಂತ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ಯಾ. ಎಂತಂದ್ರೆ ಕೃಷ್ಣ ನಮಗೆ ಬಡಿಸಿ ಕೊಟ್ಟಿದ್ದಾನೆ ಎಳೆ ಹಾಕಿ. ಈಗ ತಿನ್ನುವುದು ನಾವು ತಿನ್ಬೇಕು, ಒಂದ ಕೈಯಲ್ಲಿ ತಿನ್ಬೇಕು, ಇಲ್ಲ ಸ್ಪೂನಲ್ಲಿ ತಿನ್ಬೇಕು. ಆದರೆ ನಾನು ಎಂತ ದುರದೃಷ್ಟ ಅಂದ್ರೆ ನನಗೆ ಇದರಲ್ಲಿ ಆಸಕ್ತಿಯೇ ಇಲ್ಲ. ನನಗೆ ಎಲ್ಲದರಲ್ಲಿ ಆಸಕ್ತಿ ಉಂಟು, ಕೃಷ್ಣನ ಪವಿತ್ರ ನಾಮದಲ್ಲಿ ನನಗೆ ಆಸಕ್ತಿ ಇಲ್ಲ. ಹಾಗಾಗಿ ನಾವು ಇದನ್ನು ಮಾಡ್ಬೇಕು, ಮಾದಜ ಸಾಕ್ಷಾತ್ಕಾರ ಆಗ್ಬೇಕು ನಮ್ಗೆ. ಎಂತ ಹೇಳುದು, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೃಷ್ಣನ ಜಪ ಮಾಡೋದು, ಕೀರ್ತನೆ ಮಾಡೋದು, ಕೃಷ್ಣನ ಬಗ್ಗೆ ಓದುವುದು, ಇದು ಮಾಡಿದಲ್ಲಿ ನಮ್ಗೆ ಕೃಷ್ಣ ಎಲ್ಲವನ್ನು ಹೇಳಿ ಕೊಡ್ತಾನೆ. ಈಗ ಓದೋದು ಅಂತಂದ್ರೆ ಈ ಭಗವದ್ಗೀತೆ ಭಾಗವತ ಓದೋದನ್ನೇ. ಓಕೆ, ಧನ್ಯವಾದ ಪ್ರಭುಜಿ. ಜಯಲಕ್ಷ್ಮಿ ಮಾತಾಜಿ. ಎಸ್, ಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ನೀವು 24 ಇಂದ್ರಿಯಗಳು ಅಂತ ಹೇಳಿದ್ದೀರಿ. ಅದರಲ್ಲಿ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳು 10 ಆಯ್ತು. ಬಾಕಿ ಇಂದ್ರಿಯಗಳು ಯಾವುದು?
ನೋಡಿ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, 5 ಆಯ್ತಾ? ಹಾ ಅದು ಗೊತ್ತಾ. ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು, ಇದು ಸೂಕ್ಷ್ಮವಾದದ್ದು, ನಮಗೆ ಕಾಣುವುದಿಲ್ಲ. ಹಾ ಮತ್ತೆ ನೆಕ್ಸ್ಟ್ ಬರುವಂತದ್ದು ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ. ಹಾ ಅದು ಗೊತ್ತು, ಪಂಚೇಂದ್ರಿಯಗಳು. ಹಾ, ಮತ್ತೆ ಕಣ್ಣಿನಿಂದ ರೂಪ, ಕಣ್ಣಿನಿಂದ ರೂಪ, ಹ್ಮ್. ಕಿವಿಯಿಂದ ಶಬ್ದ, ಹ್ಮ್. ನಾಲಿಗೆಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಅದು ಪಂಚೇಂದ್ರಿಯ ಅಲ್ವಾ? ಹಾ ಹೌದು, ಅದು ಅಲ್ಲ, ಅದು 24ರಲ್ಲಿ ಅದು ಕೂಡ ಬರ್ತದೆ. ಹಾ ಪಂಚೇಂದ್ರಿಯ ಅದು. ಹಾ, ಹಾ. ಮತ್ತೆ ಕೈಗಳು ಕೆಲಸ ಮಾಡ್ಲಿಕ್ಕೆ, ಹಾ ಕಾಲುಗಳು ನಡೆದಾಡ್ಲಿಕ್ಕೆ, ಬಾಯಿ ಮಾತನಾಡ್ಲಿಕ್ಕೆ, ಹ್ಮ್. ಜನನಾಂಗ ನಮ್ಮ ಅದು ಎಂತ ಹೇಳುದು, ಜನನಾಂಗ, ನಾವು ಜನ್ಮ ಮಾಡುವಂತದ್ದು ಕೆಳಗೆ, ಮತ್ತೆ ಮಲ ವಿಸರ್ಜನೆ ಮಾಡುವಂತದ್ದು. ಅಲ್ಲಿಗೆ 23 ಆಯ್ತು. ಮತ್ತೆ 3 ಗುಣಗಳು, 3 ಗುಣಗಳು, ಹಾ ಸತ್ವಗುಣ, ರಜಗುಣ, ತಮಗುಣ, 3 ಗುಣಗಳು. ಮತ್ತೆ 25ದು ಆತ್ಮ, 26ನೇದು ಪರಮಾತ್ಮ. ನಾವು ಯಾವಾಗ ಇದನ್ನು 24ಕ್ಕೆ ಆತ್ಮ ಇದನ್ನು ಕನೆಕ್ಟ್ ಮಾಡ್ತೇವೆ, ಆಗ ಎಲ್ಲವೂ ಸರಿಯಾಗಿ ಇರ್ತದೆ. ಈ ಕರ್ಮೇಂದ್ರಿಯಗಳು ಯಾವುದು ಇದರಲ್ಲಿ? ಯಾವುದು ಕರ್ಮೇಂದ್ರಿಯಗಳು ಯಾವುದು ಇದರಲ್ಲಿ? ನೋಡಿ ಮಾತಾಜಿ, ಹೇಗಂದ್ರೆ ಇದಕ್ಕೆ ಹೇಳುವುದು ಸಾಂಖ್ಯ ಅಂತ. ಇದನ್ನು ನಮ್ಮ ಆಚಾರ್ಯ ಅಂತ ಹೇಳಿದ್ರೆ ಇದಕ್ಕೆ ಜಾಸ್ತಿ ವಿವರಣೆ ಕೊಡ್ಲಿಲ್ಲ, ಯಾಕಂದ್ರೆ ತುಂಬಾ ಸಂಶಯಗಳುಂಟು ಅದರ ಬಗ್ಗೆ ಜಾಸ್ತಿ. ಅದನ್ನು ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಮಾತಾಜಿ. ಕರ್ಮೇಂದ್ರಿಯಗಳು ಯಾವುದು ಹೇಳಲಿಕ್ಕೆ ಆಗುದಿಲ್ಲ. ಯಾವುದು ಕರ್ಮೇಂದ್ರಿಯಗಳು? ಕರ್ಮೇಂದ್ರಿಯ ಅಂದ್ರೆ ಇದರಲ್ಲಿ ನನ್ನ ಲೆಕ್ಕದಲ್ಲಿ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ, ಅದು ಪಂಚೇಂದ್ರಿಯವು. ಯಾಕೆಂದ್ರೆ ಒಂದು ನಿಮಿಷ, ಕರ್ಮೇಂದ್ರಿಯಾನಿ ಸಂಯಮ್ಯ, ನಮ್ಮ ಇಂದ್ರಿಯಗಳನ್ನು ಒಂದು ಕಡೆಯಲ್ಲಿ ನಮ್ಮ ಆಚಾರ್ಯ ಇದನ್ನು ಹೇಳಿದ್ದಾರೆ. ಈ ಇಂದ್ರಿಯಗಳನ್ನು ನಾವು 5 ಕೃಷ್ಣನಿಗೆ ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಅದು ಡೀಟೇಲ್ ಆಗಿ ನಿಮ್ಗೆ ನಾನು ತಿಳಿಸ್ತೇನೆ, ಯಾಕೆಂದ್ರೆ ಇದು ಸಾಂಖ್ಯ ಸ್ವಲ್ಪ ಟಫ್ ಉಂಟು. ಹಾಗಾಗಿ ನಮ್ಮ ಆಚಾರ್ಯ ಇದನ್ನು ಎಷ್ಟು ಬೇಕು ಅಷ್ಟು ಹೇಳಿದ್ದಾರೆ. ಅದ್ರ ಬಗ್ಗೆ ಬೇರೆ ಒಂದು ಎಂತ ಹೇಳುದು, ಸಾಂಖ್ಯದ ಬಗ್ಗೆ ನಮ್ಗೆ ಅಷ್ಟೇನು ತಿಳಿಲಿಲ್ಲ. ಇದು ನಮ್ಗೆ ಎಷ್ಟು ಬೇಕು, ನಮಗೆ ಭಗವದ್ಗೀತೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ನಾನು ತಿಳಿದ್ದೇನೆ ಅಷ್ಟೇ. ಮತ್ತೆ ಕೃಷ್ಣನನ್ನು ಮಾತ್ರ ಆರಾಧಿಸ್ಬೇಕಾ, ಬಾಕಿ ದೇವರನ್ನು ಆರಾಧಿಸಬಾರ್ದಾ? ನೋಡಿ, ನಿಮ್ಗೆ ಇದಕ್ಕೆ ನಾನು ಎಂತ ಹೇಳುದು, ಇದಕ್ಕೆ ಒಂದ್ ನಿಮಿಷ ನೋಡಿ, ಇದಕ್ಕೆ ನಿಮ್ಗೆ ಒಂದು ಒಳ್ಳೆ ಶ್ಲೋಕವನ್ನು ಹೇಳ್ತೇನೆ. ಶುಕಮುನಿ ಹೇಳಿದ ಶ್ಲೋಕ, ಭಾಗವತಂ 2ನೇ ಸ್ಕಂದ ಶ್ಲೋಕ, 2ನೇ ಸ್ಕಂದ 3ನೇ ಅಧ್ಯಾಯದ ಶ್ಲೋಕ ಹೇಳ್ತೇನೆ. ಅದನ್ನು ಬಿಟ್ಟು ಜಾಸ್ತಿ ನಂಗೆ ಅದರಲ್ಲಿ 10ನೇ ಶ್ಲೋಕದಲ್ಲಿ ಎಂತ ಹೇಳುದಂದ್ರೆ, ಶುಕಮುನಿ ಹೇಳ್ತಾರೆ, ಅಕಾಮ ಸರ್ವಕಾಮೋವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಈಗ ಈ ಶ್ಲೋಕದ ಅರ್ಥ ಎಂತ ಅಂದ್ರೆ, ಯಾರಿಗೆ ಜಾಸ್ತಿ ಬುದ್ಧಿ ಉಂಟು, ಶುಕಮುನಿ ಹೇಳುದು, ಶುಕದೇವ್ ಗೋಸ್ವಾಮಿ ವೇದವ್ಯಾಸರ ಮಗ ಶುಕಮುನಿ ಹೇಳುದು. ಹಾಗೆ ಅವರು ಅಥಾರಿಟಿ, ಅವರು ಮುಕ್ತಾತ್ಮರು, ನಾವು ಪತಿತಾತ್ಮರು. ಹಾಗೆ ಅವರ ಒಂದು ಇದಕ್ಕೆ ಅವ್ರು ಹೇಳ್ತಾರೆ, ಯಾರಿಗೆ ಜಾಸ್ತಿ ಬುದ್ಧಿ ಉಂಟು ಅವನಿಗೆ ತುಂಬಾ ಭೌತಿಕ ಇಚ್ಛೆ ಉಂಟು, ಮತ್ತೆ ಯಾವುದೇ ಭೌತಿಕ ಇಚ್ಛೆ ಇಲ್ಲ. ಮತ್ತೆ ಅವನಿಗೆ ಈ ಮುಕ್ತಿ ಸಿಗ್ಬೇಕಂತ ಉಂಟು. ಇದು ಯಾವುದು ಇದ್ರೂ ಕೂಡ ನೀವು ದೇವತೆ ಹತ್ರ ಹೋಗ್ಬಾರ್ದು, ನೀನು ಕೃಷ್ಣನಲ್ಲಿ ಹೋಗ್ಬೇಕಂತ ಇಲ್ಲಿ ಈ ಶ್ಲೋಕ ಹೇಳ್ತಾ ಉಂಟು. ಯಾವುದೇ ನಿಮ್ದು ಇಚ್ಛೆ ಇದ್ರು ಕೂಡ, ಗೊತ್ತಾಯ್ತಾ? ಈಗ ಹೇಗಂದ್ರೆ, ಗಿಡದು ಬುಡಕ್ಕೆ ನೀವು ನೀರು ಹಾಕಿದ್ರೆ ಅದು ಎಲ್ಲವೂ ಸೇರ್ತದೆ. ನೀವು ಅದರ ಎಳೆಗೆ ಹಾಕ್ಬೇಕಂತಿಲ್ಲ, ಮತ್ತೆ ಅದರ ಎಂತ ಹೇಳುದು ಬ್ರಾಂಚಸ್ಗೆ ಹಾಕ್ಬೇಕಂತಿಲ್ಲ, ಅದರ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಬುಡಕ್ಕೆ ಹಾಕಿದ್ರೆ ಸಾಕು, ರೂಟಿಗೆ. ಅದೇ ರೀತಿ ಕೃಷ್ಣನನ್ನು ನೀವು ಪ್ಲೀಸ್ ಮಾಡಿದ್ರೆ ಉಳಿದವರೆಲ್ಲರೂ ಪ್ಲೀಸ್ ಆಗ್ತಾರೆ. ಮಹಾವಿಷ್ಣು ಅವತಾರಗಳಲ್ವಾ ಶ್ರೀಕೃಷ್ಣನು? ಅಲ್ಲ ಮಾತಾಜಿ, ಕೃಷ್ಣ ಅದಲ್ಲ. ನಾವು ಭಾಗವತಮಲ್ಲಿ ಉಂಟು ಕೃಷ್ಣ ಅವತಾರಿ. ಹೇಗಂದ್ರೆ, ಕೃಷ್ಣನಿಂದ ಬಲರಾಮನಿಂದ ಸಂಕರ್ಷನಿಂದ ಪ್ರದ್ಯುಮ್ನಿಂದ ಅನಿರುದ್ಧ. ಮೊದಲ ಸಂಕರ್ಷನಿಂದ ಮಹಾವಿಷ್ಣು ಬರುದು, ಮತ್ತೆ ಮಹಾವಿಷ್ಣುವಿನಿಂದ ಗರ್ಭೋದಕ್ಷ ವಿಷ್ಣು, ಕ್ಷೀರೋದಕ್ಷ ವಿಷ್ಣು ಬರುವಂಥದ್ದು. ಇದೆಲ್ಲವೂ ಶಾಸ್ತ್ರದಲ್ಲಿ ಉಂಟು. ಮತ್ತೆ ಆ ಗರ್ಭೋದಕ್ಷ ವಿಷ್ಣುವಿನಿಂದ ಬ್ರಹ್ಮ ಬರುವಂಥದ್ದು. ಹಾಗಾಗಿ ಕೃಷ್ಣ
ತು ಭಗವಾನ್ ಸ್ವಯಂ ಅಂತ ಶಾಸ್ತ್ರದಲ್ಲಿ ಉಂಟು ಮಾತಾಜಿ. ಇದು ಹಾಗೆ ಅಂದ್ರೆ ಹೇಗಂದ್ರೆ ನಾವು ಕಲಿಯುಗದಲ್ಲಿ ನಾವು ಈ ಯಕ್ಷಗಾನ ಎಲ್ಲ ನೋಡಿ ಅದರಲ್ಲೆಲ್ಲ ಈ ರೀತಿ ಉಂಟು, ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಶಾಸ್ತ್ರದಲ್ಲಿ ಬೇರೆ ಉಂಟು. ಎಸ್, ತಿಳಿದ ಮಾತಾಜಿ. ಆದ್ರೆ ಒಮ್ಮೆಲೆ ಇದನ್ನು ಎಂತ ಗೊತ್ತುಂಟಾ, ನಂಬಲಿಕ್ಕೆ ಆಗುದಿಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ, ಶಾಸ್ತ್ರವನ್ನು ಜಪ ಮಾಡ್ತಾ ಓದ್ತಾ ಹೋದ್ರೆ ಮತ್ತೆ ನಮ್ಗೆಲ್ಲವೂ ತಿಳಿತದೆ. ಈಗೆಂತ ಆಗ್ತದೆ, ನಮ್ಗೆ ಅಷ್ಟು ಒಮ್ಮೆಲೆ ಇದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಎಷ್ಟೋ ವರ್ಷದಿಂದ, ಈಗ ನೋಡಿ ನಿಮ್ಗೆ ತುಂಬಾ ಪ್ರಾಯ ಆಗಿದೆ, ನೀವು ತುಂಬಾ ವರ್ಷದಿಂದ ಕೆಲವು ಮಾಡ್ತಾ ಬಂದಿದ್ದೀರಿ, ಅದನ್ನು ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ. ನಾವು ಬಿಡಿ ಅಂತ ಕೂಡ ಹೇಳುದಿಲ್ಲ. ಕೃಷ್ಣ, ಈಗ ನಮ್ಮ ಆಚಾರ್ಯ ಅಂತ ಹೇಳುದಂದ್ರೆ ತೋಡ್ನಾ ನೈ ಜೋಡ್ನಾಯ ಅಂದ್ರೆ ಕಟ್ ಮಾಡುವುದಲ್ಲ, ಆಡ್ ಮಾಡುದು. ಕೃಷ್ಣನ ನಾವು ಜೀವನದಲ್ಲಿ ಆಡ್ ಮಾಡುವಂಥದ್ದು. ಉಳಿದದ್ದು ಯಾವುದೇ ಇರಲಿ ನಿಮ್ಮ ಜೀವನದಲ್ಲಿ, ಕೃಷ್ಣನನ್ನು ನೀವು ಜೀವನದಲ್ಲಿ ಸೇರಿಸಿ. ಗೊತ್ತಾಯ್ತಾ ಮಾತಾಜಿ? ಸೇರಿಸ್ತೇವೆ. ಹಾ ಹಾ, ಹೇಳಿ ಮಾತಾಜಿ. ಅಲ್ಲ ಮಾತು ಎಂತ ಗೊತ್ತಿಲ್ಲ, ಈಗ ನಾನು ಗಂಟೆಗಟ್ಟಲೆ ಹೇಳ್ಬೋದು, ತುಂಬಾ ಹೇಳ್ಬೋದು. ಆದ್ರೆ ಹೇಗಂದ್ರೆ ನೀವು ಕೂಡ ಅದನ್ನು ತೆಗಿಬೇಕಲ್ಲ. ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಒಂದು ಕೈಯಲ್ಲಿ ಚಪ್ಪಾಳೆ ಆಗುದಿಲ್ಲ, ಎರಡು ಕೈ ಬೇಕಂತೆ. ಹಾಗಾಗಿ ನಾನು ನಿಮ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೇಕು, ಆದ್ರೆ ನೀವು ಅದನ್ನು ರಿಸೀವ್ ಮಾಡ್ಬೇಕಲ್ಲ. ರಿಸೀವ್ ಮಾಡ್ಲಿಕ್ಕೆ ನೀವು ಪ್ರೊಸೆಸ್ ಅನ್ನು ಅಪ್ಲೈ ಮಾಡ್ಬೇಕು. ಈ ಜಪ ಮಾಡೋದು ಮತ್ತೆ ಕೀರ್ತನೆ ಮಾಡೋದು, ಓದುದು, ಇದನ್ನೆಲ್ಲ ಮಾಡಿದ್ರೆ ಮತ್ತೆ ನಾನು ಹೇಳುವಾಗ ನೀವು ಎಸ್ ಇದು ಹೀಗೆ ನಿಮ್ಗೆ ಅರ್ಥ ಆಗ್ತದೆ. ಈಗ ಎಂತ ಆಗ್ತದೆ ಅಂದ್ರೆ ಎಷ್ಟೋ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ನಾನು ಹೇಳ್ತಾ ಹೋಗ್ಬೋದು, ಎಷ್ಟು ವೇಗದ ಹೇಳ್ತಾ ಹೋಗ್ಬೋದು, ಆ ರೀತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಉಮಾ MS. ಹರೇ ಕೃಷ್ಣ. ಉಮಾ MS ಅನ್ಮ್ಯೂಟ್ ಮಾಡಿ ಮಾತಾಜಿ. ಉಮಾ MS. ಓಕೆ, ಬೇಡ, ಅವ್ರು ಮಾಡ್ತಾ ಇಲ್ಲ. ಅಭಿನವ್ ಅರ್ನವ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ ಕಲ್ತಿದ್ದೀನಿ ಗುರುಜಿ. ಓಕೆ, ಯಾವ ಶ್ಲೋಕ? ಅದೇ 1ನೇ ಶ್ಲೋಕ ಗುರುಜಿ. ಎಸ್, ಓಕೆ, ಹೇಳು. ಅರ್ಜುನ ಉವಾಚ ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಜಿತಂ ಯತ್ತಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಎಸ್, ವೆರಿ ಗುಡ್. ಅವ ಕಲ್ತಿದ್ದಾನ ಅರ್ನವ್? ನಾನು ಕಲ್ತಿದ್ದೀನಿ ಗುರುಜಿ. ಯಾವ ಶ್ಲೋಕ? ಅವನೇ ಅದೇ, ನಾನು ಅದೇ ಕಲ್ತಿದ್ದೀನಿ. ಓಕೆ, ಹೇಳು. ಅರ್ಜುನ ಉವಾಚ ಮದ್ದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಜಿತಂ ಯತ್ತಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಎಸ್, ವೆರಿ ಗುಡ್. ಗುರುಜಿ, ನಂಗೊಂದು ಪ್ರಶ್ನೆ ಉಂಟು. ಹೇಳು. ನೀವು ಭೂಲೋಕದಲ್ಲಿ ಕೃಷ್ಣ ಮತ್ತು ಬಲರಾಮ ಎಲ್ಲಾದ್ರೂ ಒಟ್ಟಿಗೆ ಇರ್ತಾರಲ್ವ ಗುರುಜಿ? ಹೌದೌದು. ವೈಕುಂಠದಲ್ಲಿ ಶೇಷನಾಗ ನಾರಾಯಣ ಆಸನಾಗ ಇರ್ತಾನೆ ಗುರುಜಿ. ಅಲ್ಲ, ಹೇಗಂದ್ರೆ ಅದು ಬಲರಾಮನ ಎಕ್ಸ್ಪಾನ್ಷನ್. ಶೇಷನಾಗ ಬಲರಾಮ ಇದು ಎಕ್ಸ್ಪಾನ್ಷನ್. ಬಲರಾಮ ಯಾವಾಗಲೂ ಕೃಷ್ಣನೊಟ್ಟಿಗೆ ಇರುವುದು ಗೋಲೋಕದಲ್ಲಿ, ಗೊತ್ತಾಯ್ತಾ? ಈಗ ಹೇಗಂದ್ರೆ ನಾರಾಯಣ ಕೃಷ್ಣಂದು ಎಕ್ಸ್ಪಾನ್ಷನ್, ಅವು ವೈಕುಂಠದಲ್ಲಿ ಇರ್ತಾನೆ. ಅದೇ ರೀತಿ ಶೇಷನಾಗ ವೈಕುಂಠದಲ್ಲಿ ಇರ್ತಾನೆ, ಗೊತ್ತಾಯ್ತಾ? ಅರ್ಥ ಆಯ್ತು ಗುರುಜಿ. ಅಂದ್ರೆ ಈಗ ಹೇಗಂದ್ರೆ ಇಲ್ಲಿ ನೀನು ಬ್ಯಾಂಗ್ಳೂರಲ್ಲಿ ಇರುವುದು, ನಾನು ಮಂಗಳೂರಲ್ಲಿ ಇದ್ದೇನೆ, ಮತ್ತೆ ಇನ್ನೊಂದು ಬೇರೆ ಯಾವುದು ಮೈಸೂರು ಉಂಟು. ಈ ರೀತಿ ಬೇರೆ ಬೇರೆ ಉಂಟಲ್ಲ, ಅದೇ ರೀತಿ ವೈಕುಂಠದಲ್ಲಿ ಕೂಡ ಬೇರೆ 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 ನರಸಿಂಹಂದು ಬೇರೆ ಲೋಕ ಉಂಟು, ಕೃಷ್ಣಂದು ಬೇರೆ ಲೋಕ ಉಂಟು, ನಾರಾಯಣಂದು ಬೇರೆ ಲೋಕ ಉಂಟು, ರಾಮಂದು ಬೇರೆ ಉಂಟು. ಅವರವರ ಲೀಲೆ ಮಾಡ್ತಾ ಇದ್ದಾರೆ ಅವರು ಅಲ್ಲಿ, ಗೊತ್ತಾಯ್ತಾ? ಎಸ್, ಓಕೆ. ಹರೇ ಕೃಷ್ಣ. ಎಸ್, ಉಮಾ MS. ಹರೇ ಕೃಷ್ಣ. ಉಮಾ MS. ಹರೇ ಕೃಷ್ಣ. ಉಮಾ MS ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ.
ಗುರುಜಿ. ಹೇಳಿ ಹೇಳಿ ಮಾತಾಜಿ. ಸಾರಿ ಗುರುಜಿ, ನಾನು ಅಲ್ಲಿ ಟ್ರೈ ಮಾಡಿದೆ, ಆಗ್ಲಿಲ್ಲ ಅನ್ಮ್ಯೂಟ್ ಮಾಡಕ್ಕೆ. ಹೇಳಿ. ನಮಸ್ತೆ ಗುರುಜಿ. ನೀವು 6ನೇ ಅಧ್ಯಾಯದವರೆಗೆ ಸ್ವಲ್ಪ ವಿಡಿಯೋಸ್ ಕಳಿಸ್ತಿದ್ರಿ. ಈಗ ಅದು PDF ವರ್ಷನ್ ಬರ್ತಾ ಇದೆ. ವಿಡಿಯೋಸ್ ಇದ್ರೆ ಸ್ವಲ್ಪ ನಾವು ರಿಪೀಟೆಡ್ ಆಗಿ ಕೇಳಲಿಕ್ಕೆ ಆಗ್ತಾ ಇತ್ತು ಗುರುಜಿ. ಕಳಿಸ್ತೇನೆ ಮಾತಾಜಿ. ಅದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಆಯ್ತು ಗುರುಜಿ. ಅವಾಗ ನಮ್ಗೆ ಇನ್ನೊಮ್ಮೆ ಕೇಳುವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಂದು ಅರ್ಧ ಕೇಳಿ ಮತ್ತೆ ಓದುವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇದೆ ಗುರುಜಿ. ಅದಕ್ಕೆ ಹೇಗೆ ಜ್ಞಾನ ಹೇಗೆ ಟಫ್ ಇತ್ತಾ ಸುಲಭ ಆಯ್ತಾ ಜ್ಞಾನದ ಅಧ್ಯಾಯ? ಇದು ಇವತ್ತಿಂದು ಚೆನ್ನಾಗಿ ಗೊತ್ತಾಯ್ತು ಗುರುಜಿ. ಅಲ್ಲಲ್ಲ, ಆಕ್ಚುಲಿ ಜ್ಞಾನದ ಅಧ್ಯಾಯ ಸ್ವಲ್ಪ ಹೆಚ್ಚಿನವರಿಗೆ ಸ್ವಲ್ಪ ಟಫ್ ಆಗ್ತದೆ. ಯಾಕಂದ್ರೆ ಸ್ವಲ್ಪ ತಲೆಯಿಂದ ಮೇಲೆ ಹೋಗ್ತದೆ ನೋಡಿ. ಅದು ಯಾವ್ದು ಹೇಳುದು, ಚೆನ್ನಾಗಿ 20ರಿಂದ ಸ್ವಲ್ಪ ಇದಾಯ್ತು. ಈಗ ಮಾತಾಜಿ ಹೇಳಿದಲ್ಲ, ಅದು ಈಗ ಒಂದು ಪ್ರಶ್ನೆ ಕೇಳಿ ಜಯಲಕ್ಷ್ಮಿ ಮಾತಾಜಿ ಸಾಂಖ್ಯದ ಬಗ್ಗೆ. ಹಾಗೆ ಸಾಂಖ್ಯದ ಬಗ್ಗೆ ಸತ್ಯ ಹೇಳುದಾದ್ರೆ ನಮ್ಗೆ ಕೂಡ ಜಾಸ್ತಿ ಗೊತ್ತಿಲ್ಲ. ಅದು ಎಷ್ಟು ಬೇಕು ಅಷ್ಟು ನಾವು ಕಲ್ತಿದ್ದೇವೆ. ಸಾಂಖ್ಯದಲ್ಲಿ ಸ್ಕಾಲರ್ಸ್ ನವರು ಇದ್ದಾರೆ. ಸಾಂಖ್ಯ ಯೋಗದಲ್ಲಿ ಸಾಂಖ್ಯ ಅಂತ ಹೇಳುದು ಭೂಮಿ ಅಪೋ ನಲೋ ವಾಯುರ್ ಕಮ್ಮ ಮನೋಬುದ್ಧಿ ರೇವಚ, ಇದನ್ನು ಟೋಟಲಿ ಡೀಟೇಲ್ ಆಗಿ ಕಲ್ತವ್ರು ಇದ್ದಾರೆ. ಅವರಿಗೆ ಇದರಲ್ಲಿ ಜಾಸ್ತಿ ಗೊತ್ತುಂಟು. ನಮ್ಗೆ ಎಷ್ಟು ಬೇಕು ಅಷ್ಟು ಜಾಸ್ತಿ ಗೊತ್ತಿಲ್ಲ ಇದರಲ್ಲಿ. ಭಗವಂತನಿಗೆ ನಮ್ಮ ಆಚಾರ್ಯ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಕಲ್ತಿದ್ದೇವೆ. ಅದಕ್ಕೆ ಅಂತ ಸಪರೇಟ್ ಬುಕ್ ಉಂಟು, ಅದರಲ್ಲಿ ಡೀಟೇಲ್ ಕಲ್ತವರೆಲ್ಲ ಇದ್ದಾರೆ. ನಮ್ಮ ಇಸ್ಕಾನ್ ಅಲ್ಲಿ ಕೂಡ ಒಂದು ಡೀಟೇಲ್ ಆಗಿ ಒಂದು 6-7 ಮಂದಿ ಇದ್ದಾರೆ, ಅದನ್ನೇ ಕಂಪ್ಲೀಟ್ ಕಲ್ತವರು ಅಂತವರು. ಅದಕ್ಕೆ ಜಾಸ್ತಿ ಹೇಳ್ಬೋದು. ನಮ್ಗೆ ಎಷ್ಟು ಗೊತ್ತು ಅಷ್ಟು ನಾವು ಹೇಳಿದ್ದೇವೆ. ಹಾಗಾಗಿ ಈಗ ಇದು ಕೇಳಿ ಕೇಳಿ ನಮಗೆ ಏನು ಗೊತ್ತಾಗ್ತಿದೆ ಅಂದ್ರೆ ಒಮ್ಮೆಟ್ಲೆ ಎಲ್ಲ ಗೊತ್ತಾಗ್ಲಿಕ್ಕೆ ಕಷ್ಟ. ನೀವ್ ಹೇಳುವ ಹಾಗೆ ಓದಿ ಮತ್ತೆ ನಮ್ಗೆ ಆ ಕೃಷ್ಣ ಪ್ರಜ್ಞೆ ಬಂದ ನಂತರದಲ್ಲಿ ಇನ್ನೂ ಡೀಪ್ ಆಗಿ ಅರ್ಥ ಆಗಬಹುದು. ಇದು ಒಂದು ಮೊದಲನೇ ಹೆಜ್ಜೆ, ಮತ್ತೆ ನಮಗೆ ತಿಳಿತಾ ಹೋಗ್ಬೋದು. ಅಲ್ಲ, ನಾನೆಂತ ಹೇಳುದಂದ್ರೆ ಆ ಸಾಂಖ್ಯ ಸ್ವಲ್ಪ ಟಫ್ ಉಂಟು. ಯಾಕಂದ್ರೆ ನಾನು ಕೂಡ ಇಷ್ಟು ವರ್ಷ ಇದ್ರು ಕೂಡ ಅದ್ರಲ್ಲಿ ನನಗೆ ಜಾಸ್ತಿ ಗೊತ್ತಿಲ್ಲ. ನಾನು ಯಾಕಂದ್ರೆ ಫ್ರಾಂಕ್ ಆಗಿ ಹೇಳ್ಬೇಕಲ್ಲ, ಸಾಂಖ್ಯ ಸ್ವಲ್ಪ ಕಷ್ಟ ಉಂಟು. ಹಾಗಾಗಿ ಸಾಂಖ್ಯ ಮೇನ್ ಅಲ್ಲ, ಅದು ಸಾಂಖ್ಯವನ್ನು ನಾವು ಕೃಷ್ಣನಿಗೆ ಯೂಸ್ ಮಾಡ್ಬೇಕು ಅಷ್ಟೇ. ನಮ್ಮ ಆಚಾರ್ಯರು ಅದನ್ನು ನಮ್ಗೆ ಎಷ್ಟು ಬಳಸ್ಬೇಕು ಅಷ್ಟು ಕೊಟ್ಟಿದ್ದಾರೆ, ಅಷ್ಟನ್ನು ನಾವು ಕಲ್ತಿದ್ದೇವೆ. ಅದರ ಡೀಟೇಲ್ ಆಗಿ ಹೋಗ್ಲಿಲ್ಲ. ಸರಿ. ಧನ್ಯವಾದ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ತಿಳಿತಾ? ಓ ಕೃಷ್ಣ.